ಹರೇ ಕೃಷ್ಣ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ ಶ್ಲೋಕ ಕಲಿಯುವ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ಮಂಗಳಾಚರಣೆ ಜೊತೆಗೆ ಪ್ರಾರಂಭ ಮಾಡೋಣ. ಎಲ್ಲರೂ ಕೂಡ ನನ್ನ ಜೊತೆಗೆ ರಿಪೀಟ್ ಮಾಡಿ. ಮೊದಲು ಗುರುವಿಗೆ ಪ್ರಾರ್ಥನೆ. ಓಂ ಓಂ ನಮೋ ಭಗವತೆ ವಾಸುದೇವಾಯ. 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 ಓಂ ಓಂ ನಮೋ ಭಗವತೆ ವಾಸುದೇವಾಯ. ಜ್ಞಾನಾಂಜನ ಶಲಾಕಯ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ನಮಃ ಓಂ ವಿಷ್ಣುಪಾದಾಯ ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಶ್ರೀಮತೆ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿನಿತೆ ನಾಮಿನೇ. ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸರಸ್ವತೆ ದೇವೆ ನಮಸ್ತೆ ಸರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ನಿರ್ವಿಶೇಷ ಶೂನ್ಯವಾದಿ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ ಪಾಶ್ಚಾತ್ಯ ದೇಶತಾರಿಣಿ ನಾರಾಯಣಂ ನಮಸ್ಕೃತ್ಯ 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 ನರಂ ಚೈವ ನರೋತ್ತಮಂ ನರಂ ಚೈವ ನರಂ ಚೈವ ನರೋತ್ತಮಂ ನರೋತ್ತಮಂ ದೇವಿಂ ಸರಸ್ವತಿಂ ವ್ಯಾಸಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇತ್. ತತೋ ಜಯಮುದಿರೇತ್. ಜಯೇತ್. ಜಯಮುದೀರಯೇತ್. ಸರ್ವೋಪನಿಷದೋ ಗಾವೋ ಸರ್ವೋಪನಿಷದ್ದೋ ಗಾವೋ ದೋಗ್ಧ ಗೋಪಾಲನಂದನಃ ಗೋಪಾಲನಂದನಃ ಪಾರ್ಥೋ ವತ್ಸ ಸುಧೀರ್ಭೋಕ್ತಾ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ದುಗ್ಧಂ ಗೀತಾಮೃತಂ ಕೇಳಿಸ್ತಾ ಇಲ್ಲ ಮಾತಾಜಿ, ಕಟ್ಟಾಗಿ ಬರ್ತಾ ಇದೆ ವಾಯ್ಸ್. ಇಲ್ಲ ನಂದ ಮಾತಾಜಿ ಮಾತಾಜಿ? ಚೆನ್ನಾಗಿ ಬರ್ತಾ ಇದೆ, ನಿಮ್ದೇ ಕಟ್ ಆಗ್ತಾ ಇರೋದು ಇರ್ಬೇಕು ನೋಡಿ. ನಿಮ್ದು ಏನಾದ್ರು ನೆಟ್ವರ್ಕ್ ಪ್ರಾಬ್ಲಮ್ ಇದೆಯಾ ಚೆಕ್ ಮಾಡಿ ನೋಡಿ. ಎಲ್ರಿಗೂ ಕೇಳ್ತಾ ಇದೆಯಾ ನಾನು ಹೇಳೋದು? ಕೇಳ್ತಾ ಇದೆ ಮಾತಾಜಿ. ಧನ್ಯವಾದ. ವಸುದೇವ ಸುತಂ ದೇವಂ ವಸುದೇವಸುತಂ ದೇವಂ ಕಂಸ ಚಾಣೂರಮರ್ದನಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣಂ ವಂದೇ ಜಗದ್ಗುರುಂ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಗೌರ್ ಸಾಯಿ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀಲ ಗುರುದೇವ್ ಕಿ ಜೈ, ಎಲ್ಲ ಗುರು ಪರಂಪರೆಗೂ ಜೈ, ಎಲ್ಲ ದೀಕ್ಷಾ ಗುರುಗಳಿಗೂ ಜೈ, ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ, ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀಲ ಗುರುದೇವ್ ಕಿ ಜೈ. ಹರೇ ಕೃಷ್ಣ. ನಿನ್ನೆ ತರಗತಿಯಲ್ಲಿ ನಾವು
ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 2 1ರಿಂದ 10ನೇ ಶ್ಲೋಕದವರೆಗೆ ತಿಳಿದುಕೊಂಡಿದ್ದೇವೆ. ಇವತ್ತು 11ರಿಂದ 20ನೇ ಶ್ಲೋಕದವರೆಗೂ ನಾವು ತಿಳಿದುಕೊಳ್ಳೋಣ. ಮೊದಲನೇ ಶ್ಲೋಕ ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 2 11ನೇ ಶ್ಲೋಕ. ಶ್ರೀ ಭಗವಾನುವಾಚ ಅಶೋಚಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸು ಗತಾಸೂಂಶ್ಚ ನಾನುಶೋಚಂತಿ ಪಂಡಿತಾಃ. ಇನ್ನೊಮ್ಮೆ ರಿಪೀಟ್ ಮಾಡ್ತೇನೆ ಸ್ಲೋ ಆಗಿ. ಶ್ರೀ ಭಗವಾನುವಾಚ ಅಶೋಚಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸು ನ ಗತಾಸೂಂಶ್ಚ ನಾನುಶೋಚಂತಿ ಪಂಡಿತಾಃ. ಹರೇ ಕೃಷ್ಣ. ಇದರೊಂದು ಅನುವಾದ ಅರ್ಥವನ್ನ ತಿಳಿದುಕೊಂಡು ಬರೋಣ. ಭಗವಂತ ಮತ್ತೆ ಹೇಳ್ತಾನೆ, ಯಾವಾಗ ಅರ್ಜುನ ಮತ್ತೆ ಗೊಂದಲದಲ್ಲಿ ಇದ್ದಾಗ ಏನ್ ಹೇಳ್ತಾನೆ ಅಂದ್ರೆ, ಅಶೋಚ ನನ್ವ ಶೋಚಸ್ತ್ವಂ ಅಂದ್ರೆ ಅಶೋಚ ಅಂತಂದ್ರೆ ದುಃಖಿಸುವಂಥದ್ದು. ಅಶೋಚಾನ್ ಅಂತಂದ್ರೆ ಯಾವುದು ದುಃಖಕ್ಕೆ ಅರ್ಹ ಇಲ್ವೋ ಅದನ್ನ ದುಃಖಿಸುವಂಥದ್ದು ಅಂತ. ಅಂದ್ರೆ ಅಲ್ಲಿ ದುಃಖಿಸುವಂತ ಅವಶ್ಯಕತೆನೇ ಇಲ್ಲ, ಬಟ್ ದುಃಖವನ್ನ ಮಾಡುವಂಥದ್ದು. ಅದಕ್ಕೆ ಅಶೋಚಾನ್ ಅಂತ ಕರೀತಾರೆ. ಅನ್ವಶೋಚಃ ಅಂತಂದ್ರೆ ಇಲ್ಲಿ ಎರಡು ಪದಗಳಿರೋದನ್ನ ನಾವು ಕಾಣ್ತೇವೆ. ಎಲ್ಲಿ ಮೊದಲೇ ಲೈನ್ ಅಲ್ಲಿ ಅಶೋಚಾನ್ ಅನ್ವಶೋಚಸ್ತ್ವಂ ಕೂಡಿ ಹೇಳ್ದಾಗ, ಬಿಡಿಸಿ ಹೇಳ್ದಾಗ ಅಶೋಚಾನ್ ಅನ್ವಶೋಚಃ ಅಂತ ಹೇಳಿ ಕರೀತಾರೆ. ಅನ್ವಶೋಚಃ ಮತ್ತೆ ತ್ವಂ ಏನಿದೆಯಲ್ಲ ಅದು ತ್ವಂ ಅಂತ ಮುಂದೆ ಬರುತ್ತೆ. 3 ಪದಗಳು ಕೂಡಿದ್ರೆ ತ್ವಂ ಅಂತ. ತ್ವಂ ಅಂದ್ರೆ ನೀನು ಅಂತ ಹೇಳ್ತಾ ಇದ್ದಾನೆ. ನೀ ಏನ್ ಮಾಡ್ತಾ ಇದೀಯ ಅರ್ಜುನ? ಮೊದಲನೇ ಲೈನ್ ಅಲ್ಲಿ ಹೇಳ್ತಾನೆ, ಯಾವುದು ದುಃಖಿಸ್ಲಿಕ್ಕೆ ಅರ್ಹ ಇಲ್ವೋ ಅದ್ರ ಕುರಿತಾಗಿ ನೀನ್ ದುಃಖಿಸ್ತಾ ಇದೀಯ ಅಂತ ಕೃಷ್ಣ ಹೇಳ್ತಾನೆ. 2ನೇ ಲೈನ್ ಅಲ್ಲಿ ಪ್ರಜ್ಞಾವಾದಾಂಶ ಭಾಷಸೆ. ಇಲ್ಲಿನೂ ಕೂಡ ಪ್ರಜ್ಞಾವಾದಾಂಶ ಅಂತಂದ್ರೆ ವಿದ್ವಾಂಸರು ಅಂತ ಹೇಳಿ ಕರೀತಾರೆ. ವಾದಾನ ಅಂತಂದ್ರೆ ವಚನಗಳು. ಪ್ರಜ್ಞಾ ಅಂತಂದ್ರೆ ವಿದ್ವಾಂಸರು, ವಾದಾನ ಅಂದ್ರೆ ವಚನಗಳು. ಭಾಷಸೆ ಅಂತಂದ್ರೆ ಆಡುತ್ತಿದ್ದೀಯ ಅಂತ. ಭಗವಂತ ಏನ್ ಹೇಳ್ತಾನೆ ಇಲ್ಲಿ ಅವನಿಗೆ, ಅರ್ಜುನನಿಗೆ, ನೀನು ದುಃಖಿಸ್ಬೇಕಾಗಿರೋ ವಿಷಯಕ್ಕೆ ದುಃಖಿಸ್ತಾ ಇಲ್ಲ, ನೀನೇನೋ ದೊಡ್ಡ ವಿದ್ವಾಂಸನಿದ್ದೀಯಾ ಹಾಗೆ ಮಾತಾಡ್ತಾ ಇದ್ದೀಯಾ ಅಂತ ಹೇಳಿ 2ನೇ ಲೈನ್ ಅಲ್ಲಿ ಹೇಳ್ತಾನೆ. 3ನೇ ಲೈನ್ ಅಲ್ಲಿ ಗತಾಸೂನ ಗತಾಸೂಂಶ್ಚ. ಗತಾಸೂನ ಅಂತಂದ್ರೆ ಗತ ಅಂತಂದ್ರೆ ಗತಿಸುವಂಥದ್ದು, ಅಸೂನ ಅಂದ್ರೆ ಜೀವ, ಗತಾಸೂನ ಅಂದ್ರೆ ಜೀವ ಹೋಗಿರುವಂಥದ್ದು ಅಂತ ಹೇಳಿ. ಅಂದ್ರೆ ಎಲ್ಲಿ ಜೀವ ಹೋಗಿದೆಯೋ ಆ ಜೀವ ಹೋದ್ಮೇಲೆ ನೀನ್ ದುಃಖಿಸ್ತಾ ಇದ್ದೀಯಾ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾನೆ. ಗತಾಸೂನ ಗತಾಸೂಂಶ ಪಂಡಿತರು. ಮುಂದೆ ಇಲ್ಲಿ 2ನೇ ಲೈನ್ ಕನೆಕ್ಟ್ ಇದೆ ಅದು, ಸೊ ಹಾಗಾಗಿ 2 ಕೂಡಿ ಹೇಳ್ತೇನೆ. ನಾನು ಶೋಚಂತಿ ಪಂಡಿತಾಹ ಅಂತ ಹೇಳಿ ಹೇಳ್ತಾನೆ. ಅಂದ್ರೆ ಇದರ ಅರ್ಥ ಪಂಡಿತರು, ಪಂಡಿತ ಅಂದ್ರೆ ಪಂಡಿತರು, ಗತಾಸೂನ ಅಂದ್ರೆ ಸತ್ತವರಿಗೆ ಆಗಲಿ, ಮತ್ತೆ ಆಸೂನ ಅಂತಂದ್ರೆ ಬದುಕಿರುವವರಿಗೆ ಆಗಲಿ. ನಾನು ಶೋಚಂತಿ ಅಂತ ಹೇಳ್ತಾನೆ, ಅಂದ್ರೆ ಅವರು ಶೋಕಿಸೋದಿಲ್ಲ ಅಂತ. ಹಾಗೆ ಪಂಡಿತರು ಯಾರು ಕೂಡ ಸತ್ತವರಿಗಾಗ್ಲಿ ಬದುಕಿರೋರಿಗಾಗ್ಲಿ ಶೋಕಿಸೋದಿಲ್ಲ, ದುಃಖ ಪಡೋದಿಲ್ಲ ಅಂತ. ಒಟ್ಟಾರೆ ಈ ಶ್ಲೋಕದಲ್ಲಿ ಏನ್ ಹೇಳ್ತಾನೆ ಭಗವಂತ ಹೇಳುವಂಥದ್ದು, ನೀನು ವಿದ್ವಾಂಸನಂತೆ ಮಾತಾಡ್ತಾ ಇದ್ದೀಯಾ, ಮತ್ತೆ ಜೊತೆಗೆ ಯಾವ್ದು ಶೋಕಕ್ಕೆ ಯೋಗ್ಯವಲ್ವೋ ಅದಕ್ಕಾಗಿ ನೀನ್ ಶೋಕಿಸ್ತಾ ಇದ್ದೀಯ. ಮತ್ತೆ ಯಾರು ಪಂಡಿತರು ಕೂಡ ಸತ್ತವ್ರಿಗಾಗ್ಲಿ ಬದುಕಿರೋರ್ಗಾಗ್ಲಿ ಯಾರು ಕೂಡ ದುಃಖವನ್ನ ಪಡೋದಿಲ್ಲ ಅಂತ ಹೇಳಿ ಹೇಳ್ತಾನೆ. ಕಂಟಿನ್ಯೂ ಮಾಡಿ ಮತ್ತೆ ಯಾರಿಂದ ಹೇಳ್ತೀರಾ? ಮೊದಲಿಂದ ಹೇಳ್ತೀರಾ? ಹಾ ಮಾತಾಜಿ, ಕೆಳಗಿಂದ ಹೇಳ್ತೇನೆ. ಡಾಕ್ಟರ್ ಸುನೀತಾ ಮಾತಾಜಿ ಅವ್ರು ಇಲ್ಲ. ವಿ ಮಂಗಳ ಮಾತಾಜಿ, ಡಾಕ್ಟರ್ ಸುನೀತಾ ಮಾತಾಜಿ ಓದಿ. ಅವ್ರು ಇಲ್ಲ, ಅವ್ರ ಮೇಲೆ ಇಲ್ಲಿ ಬಂದಿದ್ದಾರೆ. ಸಾರಿ, ವಿ ಮಂಗಳ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 11. ಶ್ರೀ ಭಗವಾನುವಾಚ ಅಶೋಚಾನನ್ವಶೋಚಸ್ವ ಪ್ರಜ್ಞಾವಾದಸ್ಯ ಶೋಚಸ್ತ್ವಂ ತ್ವಂ. ಹಾ ಮಾತಾಜಿ.
ಶ್ರೀ ಭಗವಾನುವಾಚ ಅಶೋಚ್ವಾನನ್ವಶೋಚಸ್ವಾಂ ಪ್ರಜ್ಞಾವಾದಸ್ಯ ಭಾಷಸೆ ಗತಾಸೂನಾಗತಾಸುಷ್ಯ ನಾನು ಸೋಷಂತಿ ಪಂಡಿತಃ. ಮಾತಾಜಿ ಸ್ಕ್ರೀನ್ ಹೋಯ್ತು ಮಾತಾಜಿ. ಹಾ ಮಾತಾಜಿ, ಒಂದ್ ನಿಮಿಷ ಇಲ್ಲಿ ಇದು ಹೋಯ್ತು, ಕನೆಕ್ಷನ್ ಹೋಯ್ತು, ಒಂದ್ ನಿಮಿಷ. ಹಾ ಮಾತಾಜಿ. ನೋಡಿ ಕಾಣಿಸ್ತಾ ಇದ್ರೆ ಬಂತ ಈಗ? ಕಾಣಿಸ್ತಾ ಇದೆ. ಹಾ ಮಾತಾಜಿ. ಹಾ ಮಾತಾಜಿ. ಇನ್ನೊಮ್ಮೆ ಹೇಳಿ ಮತ್ತೆ ಮಂಗಲ ಮಾತಾಜಿ ನೀವು. ಹಾ ಮಾತಾಜಿ ಹೇಳ್ತೇನೆ ಮಾತಾಜಿ. ಶ್ರೀ ಭಗವಾನುವಾಚ ಸಾರಿ ಮಾತಾಜಿ. ಅಶೋಚನನ್ವಶೋಚಸ್ವಾಹ ಶೋಚಸ್ತ್ವಂ ಪ್ರಜ್ಞಾವಾದಸ್ಯ ಮಾತಾಜಿ ಭಾಷಸೆ. ಒಂದ್ ನಿಮಿಷ. ಅಶೋಚ ನನ್ವ ಶೋಚಸ್ತ್ವಂ. ಓಕೆ ಅಲ್ಲಿ ಸ್ತ್ವಂ ಅಲ್ಲಿ ಯಾವಾಗ ಈ ಪಂಡಿತಾಹ ಅಲ್ಲಿದೆ ವಿಸರ್ಗ, ಎರಡು ಹಿಂಗ್ ಡಾಟ್ ಬಂತು ಅಂದ್ರೆ ಅದಕ್ಕೆ ವಿಸರ್ಗ ಅಂತಾರೆ. ಇಲ್ಲಿರುವಂತದ್ದು ಅನುನಾಸಿಕ, ಅಂ ಚಿಹ್ನೆ ಅಂತ ಹೇಳಿ ಕರೀತೇವೆ. ಸ್ತ್ವಂ ಅಂತ ಕರಿಬೇಕು. ಅಂ ಚಿಹ್ನೆ ಮ ಮ ಅಂತ ಹೇಳಿ ಇದ್ ಮಾಡ್ಬೇಕಲ್ಲಿ. ಹಾ ಮಾತಾಜಿ. ಅಶೋಚನ್ವ ಶೋಚಸ್ವಂ ಪ್ರಜ್ಞಾವಾದಸ್ಯ ಭಾಷಸೆ ಗತಾಸೂನಾ ಗತಾಶುಶ್ವ ನಾನು ಶೋಚಂತಿ ಪಂಡಿತಃ. ಹಾ ನೀವು ಎಲ್ಲ ಹೇಳ್ತೀರ ಮಾತಾಜಿ, ಬಟ್ ಇಲ್ಲಿ ಏನು ಅಂ ಚಿಹ್ನೆ ಇದೆಯಲ್ಲ ನೋಡಿ, ಪ್ರಜ್ಞಾವಾದಾಂಶ್ಚ ಆಂ ಅಂತ ಬರ್ಬೇಕು. ವಾದಾಂಶ್ಚ ಪ್ರಜ್ಞಾವಾದಾಂಶ್ಚ ಹೇಳಿ. ಪ್ರಜ್ಞಾವಾದಂಶ ಭಾಷ ಗತಾಸೂನ ಗತಾಸೂಂಶ್ಚ ಭಾಷತೆ ಮತ್ತೆ ಗತಾಸೂಂಶ್ಚ. ಗತಾಸೂನಾ ಗತಾಶುಚ್ಯಂ ನಾನು ಅಮ್ಮಿಲ್ಲ ಅಲ್ಲಿ. ಶೋಚಂತಿ ಅಮ್ಮೆಲ್ಲಿದೆ ಪಂಡಿತಃ. ಅಲ್ಲಿ? ಅಮ್ಮೆಲ್ಲಿದೆ ಅಲ್ಲಿ? ಅಮ್ಮಿಲ್ಲ ಅಲ್ಲಿ, ಸೂಂಶ್ಚ ಅಷ್ಟೇ. ಖಂಡಿತ. ಮತ್ತೆ ನಾನು ಶೋಚಂತಿ ಪಂಡಿತಃ ತಾನೆ ಮಾತಾಜಿ? ಪಂಡಿತಾಹ ಕರೆಕ್ಟ್ ಇದೆ. ನೆಕ್ಸ್ಟ್ ಹಾ ಮಾತಾಜಿ. ಕೆಳಗಿಂದಾನೆ ಹೇಳಿಸಿ ಉಮಾದೇವಿ ಮಾತಾಜಿ. ಮಾತಾಜಿ, ಹರೇ ಕೃಷ್ಣ. ಉಮಾದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಶ್ಲೋಕ 11. ಶ್ರೀ ಭಗವಾನುವಾಚ ಅಶೋಚನನ್ವಶೋಚಸ್ತ್ವಂ ಪ್ರಜ್ಞವಾದಾಂಶ ಭಾಷಸೆ ಗತಾಸೂನ ಗತಾಶೂಂಶ್ಚ ನಾನು ಶೋಚಂತಿ ಪಂಡಿತಃ. ಪಂಡಿತಾಹ. ತಾ ಅದು ಉಳಿದಿ ಸರಿ ಇದೆ. ಧನ್ಯವಾದಗಳು. ಹರೇ ಕೃಷ್ಣ. ಸೌಮ್ಯ ಪ್ರಿಯ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ ಸೌಮ್ಯಪ್ರಭಾ ಮಾತಾಜಿ. ಸೌಮ್ಯಪ್ರಭಾ. ಹರೇ ಕೃಷ್ಣ. ಓಕೆ. ಹರೇ ಕೃಷ್ಣ ಮಾತಾಜಿ. ಸ್ವಯಂ ಪ್ರಭಾ ಮಾತಾಜಿ. ಸ್ವಯಂ ಹರೇ ಪ್ರಭಾನ. ಹೌದು ಮಾತಾಜಿ. ಓಕೆ ಮಾತಾಜಿ. ಶ್ರೀ ಭಗವಾನುವಾಚ ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂನ ಗತಾಸೂಂಶ್ಚ ನಾನು ಶೋಚಂತಿ ಪಂಡಿತಾಃ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಶುಭಾಂಗಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಒಂದ್ ನಿಮಿಷ ಮಾತಾಜಿ. ಇಲ್ಲ ಸುಮನ್ ಇಲ್ಲ ಮಾತಾಜಿ, ನಾನೇ ಇದ್ದೀನಿ. ಓಕೆ ಮಾತಾಜಿ. ಸುಮನ್ ನೀವೇನಾ? ಹಾ ಸರಿ. ಹೌದು ಮಾತಾಜಿ. ನಾನು ಹೇಳ್ತೀನಿ. ಹೇಳಿ ಮಾತಾಜಿ. ಹೇಳಿ. ಹೇಳ ಯಾರಿವ್ರು? ಮಾತಾಜಿ. ಶುಭಾಂಗಿ ಹೇಳಿ ಮಾತಾಜಿ. ಓಕೆ ಮಾತಾಜಿ. ಶ್ಲೋಕ 11. ಶ್ರೀ ಭಗವಾನುವಾಚ ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂನ ಗತಾಸೂಂಶ್ಚ ನಾನು ಶೋಚಂತಿ ಪಂಡಿತಾಃ. ಸರಿ ಬಂತು ಮಾತಾಜಿ. ಇದು ಸರಿ ಬಂದಿದೆ ಮಾತಾಜಿ. ಇದು ನಾನು ನೀವು ಹೇಳಿದ್ರಿ, ಸಣ್ಣ ಸ ದೊಡ್ಡ ಶೋ ಹೇಳ್ಬೇಕು. ನಾನು ಶೋಚಂತಿ ಪಂಡಿತ. ನಾನು ಶೋಚಂತಿ ಪಂಡಿತಾಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ ಧನ್ಯವಾದ. 11. ಶ್ರೀ ಭಗವಾನುವಾಚ ಅಶೋಚ್ಯಾನ ಶೋಚತ್ವಂ ಪ್ರಜ್ಞಾವಾದಂಚ ಭಾಸಸೆ ಗತಾಸೂನ ಗತಾಸೂಂಶ್ಚ
ನಾನು ಶೋಚಂತಿ ಪಂಡಿತಾಃ. ಹರೇ ಕೃಷ್ಣ ಮಾತಾಜಿ. ಗತಾ ಸೂನ ಗತಾ ಸೂಂಶ್ಚ ಸ್ವಲ್ಪ ಸೂಂಶ್ಚ ನಾಲ್ಗಿದು ಆಗ್ತದ ಮಾತಾಜಿ. ಹ್ಮ್ ಹೇಳಿ ಸೂಂಶ್ಚ ಅಷ್ಟೇ ಹೇಳಿ. ಗತಾ ಸೂಂಶ್ಚ ಗತಾ ಸೂಂಶ್ಚ. ನೆಕ್ಸ್ಟ್ ಹೋಗೋಣ. ಮ್ಯೂಟ್ ಮಾಡ್ಕೊಳ್ಳಿ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 2 ಶ್ಲೋಕ. ನ ತ್ವೇವಾಹಂ ಜಾತು ನಾಸಂ ನ ತ್ವಂ ನೇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ಸ್ಲೋ ಆಗಿ ಹೇಳ್ತೀನಿ ನೋಡಿ. ನ ತ್ವೇವಾಹಂ ಜಾತು ನಾಸಂ ನ ತ್ವಂ ನೇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ಇಲ್ಲಿ ವಿಸರ್ಗ ಇರೋದ್ರಿಂದ ವಯಮಥ ಅಷ್ಟೇ ಹೇಳ್ಬೇಕು. ವಯಮತಃ ಪರಂ. ಅಲ್ಲಿ ನೀವು ಮತ್ತೆ ತಹ ಅನ್ನಂಗಿಲ್ಲ ಲಾಸ್ಟ್ ಲೈನ್ಲಿ. ಮತ್ತೆ ಇಲ್ಲಿ ಬಿಡ್ಸೋದೇನು ಇಲ್ಲ. ಇಲ್ಲಿನೂ ಕೂಡ ಕ್ಲಿಯರ್ ಇದೆ, ನಿಮ್ಗೆ ಗೊತ್ತಾಗುತ್ತೆ. ಇದರೊಂದು ಅರ್ಥ ನಾನು ನೋಡ್ಕೊಂಡ್ ಬರೋಣ. ನ ತ್ವೇವಾಹಂ ಜಾತು ನಾಸಂ ನ ತ್ವಂ ನೇಮೇ ಜನಾಧಿಪಾಃ ಅಂತ. ಅಂದ್ರೆ ಭಗವಂತ ಇಲ್ಲಿ ಹೇಳ್ತಾ ಇರೋದು ನ ತ್ವೇವಾಹಂ ಅಂದ್ರೆ ಎಂದಿಗೂ ನಾ ಇರದೇ ಇರುವಂತಹ ಕಾಲನೇ ಇಲ್ಲ. ನಾನು ಇರ್ಲಿಲ್ಲ ಅಂತ ಇಲ್ಲ, ನಾನು ಇಲ್ದೇ ಇರುವಂತ ಕಾಲಾನೇ ಇರ್ಲಿಲ್ಲ ಅಂತ ಹೇಳಿ. ಕಾಲಾನು ಇರ್ಲಿಲ್ಲ ಮತ್ತೆ ನಾನ್ ಇಲ್ದೇ ಇರುವಂತ ಕಾಲಾನು ಎಂದಿಗೂ ಇಲ್ಲ ಅಂತ ಹೇಳಿ ಭಗವಂತ ಹೇಳ್ತಾ ಇರುವಂತದ್ದು. ನಚೈನ ಭವಿಷ್ಯಾಮಹ ಸರ್ವೇ ವಯಮತಃ ಪರಂ ಅಂತ. ಇಲ್ಲಿನೂ ಕೂಡ ಹಾಗೆ ನೇಮೇ ಜನಾಧಿಪಾಹ ಅಲ್ಲಿಂದ ಪ್ರಾರಂಭ ಆಗುತ್ತೆ. ಸೊ ನೀನು ಈ ಯಾರು ನೀನು ಎದುರುಗಡೆ ಇರುವಂತಹ ರಾಜರ ವಿರುದ್ಧವಾಗಿ ಯುದ್ಧ ಮಾಡ್ತೀನಿ ಅಂತ ಹೇಳ್ತಾ ಇದೆಯೋ ಅವರು ರಾಜರು ಇರದೇ ಇದ್ದಂತಹ ಕಾಲವೇ ಇಲ್ಲ. ಅಂದ್ರೆ ಜನಾಧಿಪಾಹ ನಚೈವನ ಭವಿಷ್ಯಾಮಹ. ಜನಾಧಿಪ ಅಂದ್ರೆ ಜನರು ಅಂತ ಹೇಳ್ತಾ ಇದ್ದಾನೆ. ಅಧಿಪಹ ಅಂತ ಇರೋದ್ರಿಂದ ಅಲ್ಲಿ ರಾಜರು ಆಗ್ತಾರೆ. ಜನರು ಅಂದ್ರೆ ಜನ ಸಾಮಾನ್ಯರು. ಜನಾಧಿಪಾಹ ಅಂತಂದ್ರೆ ಜನರ ರಾಜ್ಯ ಅಂತ ಹೇಳಿ ಕರೀತಾರೆ. ಅಂದ್ರೆ ಎಲ್ಲ ಪ್ರಜೆಗಳ ರಾಜ್ಯ ಇದ್ದ ಹಾಗೆ. ನೀನು ಮುಂದೆ ಇರುವಂತಹ ರಾಜರು ನಚೈವನ ಭವಿಷ್ಯಾಮ. ಭವಿಷ್ಯಾಮ ಅಂದ್ರೆ ಮುಂದಿನೂ ಕೂಡ ಇರದೇ ಇರುವಂತ ಕಾಲ ಕೂಡ ಇರ್ಲಿಲ್ಲ. ಸರ್ವೇ ವಯಮತಃ ಪರಂ ಅಂತ. ಭವಿಷ್ಯದಲ್ಲಿಯೂ ನಾವೆಲ್ಲರೂ ಕೂಡ ಇರುವುದಿಲ್ಲ ಎನ್ನುವುದೇ ಇಲ್ಲ ಅಂತ ಹೇಳಿ. ಅವರು ಹಿಂದೆನೂ ಕೂಡ ಇದ್ರು, ಮುಂದೆನೂ ಕೂಡ ಇರ್ತಾರೆ ಅಂತದರ ಅರ್ಥ. ಆದ್ರೆ ಇಲ್ಲಿ ಇಲ್ಲ ಅನ್ನುವಂತ ಪದ ಯಾಕೆ ಬಳಸ್ತಾ ಇದ್ದಾರೆ ಅಂದ್ರೆ ಈ ರಾಜರು ಇರದಿದ್ದ ಕಾಲವೇ ಇರ್ಲಿಲ್ಲ, ಇನ್ನು ಮುಂದೆ ಇರದೇ ಇರುವಂತಹ ಕಾಲನೂ ಕೂಡ ಇಲ್ಲ ಅಂತ. ಅಂದ್ರೆ ಇದರ ಅರ್ಥ ಯಾವಾಗ್ಲೂ ಇರ್ತಾರೆ ಅಂತ ಹೇಳಿ ಅರ್ಜುನನಿಗೆ ಕನ್ವಿನ್ಸ್ ಮಾಡ್ತಾ ಇದ್ದಾನೆ ಕೃಷ್ಣ. ಯಾರಿಂದ ಇದೆ ನೋಡಿ ಮಾತಾಜಿ, ಕಂಟಿನ್ಯೂ ಮಾಡಿಸಿ. ಹರೇ ಕೃಷ್ಣ. ಶ್ವೇತಾ ಮಾತಾಜಿ. ಶೋಭಾ ಭಟ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನ ತ್ವೇವಾಹಂ ಜಾತು ನಾಸಂ ನ ತ್ವಂ ನೇಮೇ ಜನಾಧಿಪಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ಹರೇ ಕೃಷ್ಣ ಮಾತಾಜಿ. ನೆಕ್ಸ್ಟ್ ಹೇಳಿ. ಹರೇ ಕೃಷ್ಣ ಮಾತಾಜಿ. ನ ತ್ವೇವಾಹಂ ಜಾತು ನಾಸಂ ನ ತ್ವಂ ನೇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ಹರೇ ಕೃಷ್ಣ. ಶಕುಂತಲಾ ಮಾತಾಜಿ. ನಾನು ಓದ್ಬೇಕಾ? ಹಾ ಮಾತಾಜಿ. ನ ತ್ವೇವಾಹಂ ಜಾತು ನಾಸಂ ನ ತ್ವಂ ನೇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ಹರೇ ಕೃಷ್ಣ. ಸರಿ ಆಯ್ತಾ ಮಾತಾಜಿ? ಯಾಕೆ ಅನ್ಸೋದ್ಬೇಕು ಮಾತಾಜಿ? ಯಾಕೆ ಮಾತಾಜಿ? ಇರ್ಲಿ, ಹರೇ ಕಂಟಿನ್ಯೂ ಮಾಡಿ ಕೃಷ್ಣ. ಮಾತಾಜಿ. ಶ್ಯಾಮಲಾ ಮಾತಾಜಿ.
ಹರೇ ಕೃಷ್ಣ ಶ್ಯಾಮಲಾ ಮಾತಾಜಿ. ಶ್ಯಾಮಲಾ ಮಾತಾಜಿ. ರತ್ನಮ್ಮ ಮಾತಾಜಿ ನೆಕ್ಸ್ಟ್ ಹೋಗಿ ಅಮ್ಮ ಮಾತಾಜಿ. ಹರೇ ಮಾತಾಜಿ ಕೃಷ್ಣ. ರತ್ನಮ್ಮ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ. ಹಾ. ನ ತೇ ತ್ವೇವಾಹಂ ಜಾತು ವಾ ನಾಸಂ ನ ತತ್ವಂ ನೇಮೇ ಜನಾಧಿಪಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮಹತ ಪರಂ. ಹರೇ ಮಾತಾಜಿ ಕೃಷ್ಣ. ಇಲ್ಲಿ ನೀವು ಎರಡು ಕಡೆ ಒಂದು ಕರೆಕ್ಷನ್ ಮಾಡ್ಕೊಳ್ಳಿ. ನತ್ವಂ ಎರಡನೇ ಲೈನ್ ಅಲ್ಲಿ ನತ್ವಂ ನೇಮೆ, ಆಮೇಲೆ ಲಾಸ್ಟ್ ಲೈನ್ ಅಲ್ಲಿ ಸರ್ವೇ ವಯಮತ ಪರಂ, ವಯಮತ ಸರ್ವೇ ವಯಮತ ಪರಂ ಪರಂ. ಪರಮಂ. ನೆಕ್ಸ್ಟ್ ಹೋಗಿ. ಇನ್ನೊಂದ್ಸಲ ಓದ್ಲಾ? ಬೇಡ ಬೇಡ, ಅದೆರಡು ಕರೆಕ್ಷನ್ ಮಾಡಿ ಈಗ ಮ್ಯೂಟ್ ಅಲ್ಲಿ ಓದ್ಕೊಳ್ಳಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನ ತ್ವೇವಾಹಂ ಜಾತು ನಾಸಂ ನ ತ್ವಂ ನೇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತ ಪರಂ. ನೆಕ್ಸ್ಟ್ ಹೋಗೋಣ ನೆಕ್ಸ್ಟ್ ಶ್ಲೋಕಕ್ಕೆ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 2 ಶ್ಲೋಕ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿಃ ಧೀರಸ್ತತ್ರ ನ ಮುಹ್ಯತೆ. ಇನ್ನೊಮ್ಮೆ ಸ್ಲೋ ಆಗಿ ಹೇಳ್ತೀನಿ ನೋಡಿ. ದೇಹಿನೋಸ್ಮಿನ್, ಇಲ್ಲಿ ನೋಡಿ ಮತ್ತೆ ಅವಗ್ರಹ ಇದೆ, ಎಸ್ ಅಂತ ಇದೆಯಲ್ಲ, ಅದಕ್ಕೆ ಅವಗ್ರಹ ಅಂತ ಹೇಳಿ ಕರೀತಾರೆ. ದೇಹಿನೋ ಅಸ್ಮಿನ್ ಅಲ್ಲಿ ಎರಡು ಶಬ್ದ ಇದೆ, ಬಿಡಿಸಿದಾಗ ದೇಹಿನಃ ಅಸ್ಮಿನ್ ಅಂತ ಕರೀತಾರೆ. ಅಂದ್ರೆ ಇದು ಅವಗ್ರಹದ ಒಂದು ಸಂಕೇತ. ಆ ಅವಗ್ರಹದ ಸಂಕೇತಕ್ಕೆ ಏನು ಉಚ್ಚಾರಣೆ ಮಾಡ್ತಾರೆ ಅಂದ್ರೆ ಅ ಅಂತ ಉಚ್ಚಾರಣೆ ಮಾಡ್ತಾರೆ. ಹಾಗಾಗಿ ಇಲ್ಲಿ ಪೂರ್ವ ರೂಪ ಸಂಧಿ ಆಗುತ್ತೆ. ಪೂರ್ವ ರೂಪ ಸಂಧಿ ಇರೋದ್ರಿಂದ ಅ ಅನ್ನುವಂಥ ಒಂದು ಸಂಧಿ ಅಲ್ಲಿ ಬರುತ್ತೆ. ದೇಹಿನಃ ಅಸ್ಮಿನ್ ಅಂತ ಹೇಳ್ಬೇಕು. ಯಾರಿಗೆ ಅದನ್ನ ಕೂಡಿ ಹೇಳಿಕ್ ಬರೋದಿಲ್ವೋ ಅವರು. ಬಟ್ ಯಾರು ಕೂಡಿ ಹೇಳ್ತಿರೋ ಶ್ಲೋಕ ಹೇಳುವಾಗ ಬಿಡಿಸಿ ಹೇಳಂಗಿಲ್ಲ, ಕೂಡಿನೇ ಹೇಳ್ಬೇಕು. ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರಾ. ಇಲ್ಲಿ ಜರ ಅನ್ನಂಗಿಲ್ಲ, ಜರ ಸಣ್ಣ ಜ ಇದೆ, ಜರ. ತಥಾ ದೇಹಾಂತರ ಪ್ರಾಪ್ತಿ, ಇಲ್ಲಿನೂ ಕೂಡ ಬಿಡಿಸಿ ಬರೆದಾಗ ಎರಡು ಶಬ್ದಗಳು ಬರುತ್ತೆ, ಪದಗಳು ಬರುತ್ತೆ, ದೇಹಾಂತರ ಮತ್ತೆ ಪ್ರಾಪ್ತಿ ಅಂತ. 4ನೇ ಲೈನ್ ಅಲ್ಲಿ ಧೀರಸ್ತತ್ರನ ಮುಹ್ಯತಿ ಅಂತ. ಇದರ ಒಂದು ಅನುವಾದವನ್ನ ಅರ್ಥವನ್ನ ನೋಡ್ಕೊಂಡು ಬರೋಣ. ತುಂಬಾನೇ ಈ ಒಂದು ಭಗವದ್ಗೀತೆಯಲ್ಲಿ ಭಗವಂತ ಈ ಅಳಿವು ಉಳಿಗಳ ಬಗ್ಗೆ ತುಂಬಾ ಚೆನ್ನಾಗಿ ನಮ್ಗೆ ಹೇಳಿರುವಂಥದ್ದು. ಸೊ ಹಾಗಾಗಿ ದೇಹಕ್ಕೆ ಹೆಚ್ಚು ಮಹತ್ವ ಯಾಕೆ ಕೊಡೋದಿಲ್ಲ ಅನ್ನೋದನ್ನು ಕೂಡ ಇಲ್ಲಿ ತಿಳಿಸಿದ್ದಾರೆ ನೋಡಿ. ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರ ಅಂತ ಹೇಳಿ ಇಲ್ಲಿ ಹೇಳ್ತಾ ಇರುವಂಥದ್ದು. ದೇಹಸ್ಥಾತ್ಮವು ಈ ದೇಹದಲ್ಲಿ ಯಾವಾಗಿಂದ ಇದೆ ಅಂದ್ರೆ, ದೇಹಸ್ಥ ಆತ್ಮ ಅಂತ ಯಾಕೆ ಕರಿತಾ ಇದ್ದಾರೆ ಅಂತಂದ್ರೆ, ದೇಹದೊಳಗೆ ದೇಹ ಒಂದೇ ಇಲ್ಲ, ದೇಹದೊಳಗೆ ಆತ್ಮ ಇರೋದ್ರಿಂದ ನಮ್ಮ ದೇಹ ಚಾಲನೆಯಲ್ಲಿದೆ. ಹಾಗಾಗಿ ಆ ದೇಹ ಅನ್ನುವಂಥದ್ದು ಆ ದೇಹದಲ್ಲಿರುವಂತಹ ಆತ್ಮವು ಯಾವಾಗಿಂದ ಇದೆ ಅಂದ್ರೆ, ಬಾಲ್ಯದಿಂದ ಯೌವನಕ್ಕೆ, ಕೌಮಾರಂ ಯೌವನಂ ಜರ, ಬಾಲ್ಯದಿಂದ ಯೌವನಕ್ಕೆ, ಮತ್ತೆ ಜರ ಅಂದ್ರೆ ಮುಪ್ಪು, ಮತ್ತೆ ಯೌವನದಿಂದ ಮುಪ್ಪಿಗೆ, ಹೀಗೆ ಒಂದೇ ಸಮನೆ ಏನಾಗ್ತಾ ಇರುತ್ತೆ, ಸಾಕ್ತಾ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ತಥಾ ದೇಹಾಂತರ ಪ್ರಾಪ್ತಿ. ಆಮೇಲೆ ಈ ಆತ್ಮ ಸಾವಿನ ನಂತರ ಏನಾಗುತ್ತೆ, ಮುಪ್ಪಾದ್ಮೇಲೆ ಸಾವಲ್ಲ, ಬಾಲ್ಯ ಯೌವನ ಮುಪ್ಪು ಸಾವು. ಆಮೇಲೆ ಇದು ಸಾವಿನ ನಂತರ ಅದು ಏನಾಗುತ್ತೆ, ಆತ್ಮ ಇನ್ನೊಂದು ದೇಹವನ್ನ ಪಡೆದುಕೊಳ್ಳುತ್ತೆ. ತಥಾ ದೇಹಾಂತರ ಪ್ರಾಪ್ತಿ. ಜರ ಆದ್ಮೇಲೆ ಸಾವು, ಸಾವು ಆದ್ಮೇಲೆ ದೇಹಾಂತರ ಪ್ರಾಪ್ತಿ ಅಂದ್ರೆ ಶರೀರ ಇನ್ನೊಂದು ಶರೀರವನ್ನ ಹೊಂದುತ್ತೆ ಅಂತ ಹೇಳ್ತಾ ಇದ್ದಾರೆ. ಕೊನೆಯ ಲೈನಲ್ಲಿ ಧೀರಸ್ತತ್ರನ ಮುಹ್ಯತಿ. ಹಾಗಾಗಿ ಕೇಳು ಅರ್ಜುನ, ಇದನ್ನ ಯಾರು ಅರ್ತಿರ್ತಾರೋ ಅಂತವರನ್ನ ಧೀರ ಅಂತ ಕರೀತಾರೆ. ಅಂತಹ ಧೀರ ನ ಮುಹ್ಯತಿ ಅಂತ ಹೇಳ್ತಾರೆ. ಅಂದ್ರೆ ಈ ಗೊಂದಲಕ್ಕೆ, ಭ್ರಾಂತಿಗೆ ಒಳಗಾಗೋದಿಲ್ಲ, ದೇಹ ಅನ್ನುವಂತ ಗೊಂದಲಕ್ಕೆ, ಭ್ರಾಂತಿಗೆ ಒಳಗಾಗೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಹರೇ ಕೃಷ್ಣ.
ಕಂಟಿನ್ಯೂ ಮಾಡಿ ಮಾತಾಜಿ. ಹರೇ ಕೃಷ್ಣ. ಶ್ರುತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪುಷ್ಪಲತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿಃ ಧೀರಸ್ತತ್ರ ನ ಮುಹ್ಯತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ರತ್ನ ಮಾತಾಜಿ. ಮಾತಾಜಿ ಆಮೇಲೆ ನಾನು ಓದ್ಲಾ? ಯಾರು ಮಾತಾಜಿ? ಲಕ್ಷ್ಮೀ ಪಿ ಎಂ. ಬರ್ತೀನಿ ಮಾತಾಜಿ ಅಲ್ಲಿ. ಆಯ್ತು. ರತ್ನ ಮಾತಾಜಿ ಓದ್ತೀರ? ಹಾ ಮತ್ತೆ ಪಾರ್ವತಮ್ಮ ಮಾತಾಜಿ. ಹರೇ ಕೃಷ್ಣ ರತ್ನಮ್ಮ ಮಾತಾಜಿ. ಮಾತಾಜಿ ಓದಿಲ್ವಾ? ಓದಿ ಮಾತಾಜಿ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿಃ ಧೀರಸ್ತತ್ರ ನ ಮುಹ್ಯತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪಲ್ಲವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿಃ ಧೀರಸ್ತತ್ರ ನ ಮುಹ್ಯತಿ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ ಮಾತಾಜಿ. ಶ್ಲೋಕ 13. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿಃ ಧೀರಸ್ತತ್ರ ನ ಮುಹ್ಯತಿ. ಹರೇ ಕೃಷ್ಣ ಮಾತಾಜಿ. ಧೀರಸ್ತತ್ರ ನ ಮುಹ್ಯತಿ. ಸ್ತತ್ರ ಧೀರಸ್ತತ್ರ ನ ಮುಹ್ಯತಿ. ನಾಲ್ಗೆ ಸ್ವಲ್ಪ ಇದಾಗುತ್ತೆ ಮಾತಾಜಿ. ಇರ್ಲಿ ಮಾತಾಜಿ, ಏನಾಗಲ್ಲ. ಅದು ತಪ್ಪಾಗಿ ಹೇಳಿದ್ರು ತಪ್ಪಾಗಿ ಹೇಳಿದಾಗೇನೆ ಕಲಿತಾರೆ. ಧೀರಸ್ತತ್ರ ಅಂದ್ರೆ ನಾಲ್ಗೆ ಅಲ್ಲಿ ಇದಾಗುತ್ತೆ ಅಂದ್ರೆ ಮಾತಾಜಿ ಅದು ಸ್ಲೋ ಆಗಿ ಹೋಗ್ಬೇಕು. ಫ್ಲೋಲಿ ಹೋದಾಗ ಧೀರಸ್ತತ್ರ ಹಿಂಗಂದ್ರೂ ಓಕೆ. ಸ್ತತ್ರನ ಮುಹ್ಯತಿ. ಅದು ಫಾಸ್ಟ್ ಆಗಿ ಹೋದಾಗ ಹೊರಳೋದಿಲ್ಲ. ಕೆಲವರು ಫಾಸ್ಟ್ ಆಗಿ ಹೋದಾಗ ಹೊರಳಿಲ್ಲ ಅಂದ್ರೆ ಸ್ಲೋ ಆಗಿ ಹೇಳ್ಬೇಕು. ಸರಿ, ನೆಕ್ಸ್ಟ್ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 2 ಶ್ಲೋಕ. ಮಾತ್ರ ಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ನಿತ್ಯಾಹ ತಾಂ ಸ್ಥಿತಿಕ್ಷಸ್ವ ಭಾರತ. ಸ್ಲಾಗ್ ಹೇಳ್ತೀನಿ ನೋಡಿ, ನೆನಪಿಟ್ಕೊಳ್ಳಿ. ಇಲ್ಲೇನು ಶೀತೋಷ್ಣ ಸುಖ ದುಃಖ ದಾಹ ಅಂತ ಇದೆಯಲ್ಲ, ಅದ್ ಆಕ್ಚುಲಿ ದಾಹಾನು ಕೂಡ ಬರಲ್ಲ, ದಹ ಅಂತ ಬರುತ್ತೆ. ನೀವು ಎಲ್ಲ ಪ್ರಾಕ್ಟೀಸ್ ಮಾಡಿಸ್ತಾ ಇದೀವಲ್ಲ, ಹಾಗಾಗಿ ದಾಹ ಅನ್ಬೇಕಾಗತ್ತೆ ನಾವು. ಬಟ್ ಯಾರು ಪ್ರಾಕ್ಟೀಸ್ ಮಾಡಿರ್ತಿರೋ ಅವರು ಶೀತೋಷ್ಣ ಸುಖ ದುಃಖ ದಾಹ ಆಗಮಾಪಾಯಿನೋ ನಿತ್ಯ ಹೀಗೆ ಹೇಳ್ಬೇಕು. ನಮ್ದೆಲ್ಲ ಹೇಳಿದ್ನಲ್ಲ ನಾನು ನಿಮ್ಗೆ, ದಕ್ಷಿಣ ಭಾರತದ ಕಡೆ ಎಲ್ಲ ಜನರು ದಾಹ ತ್ಯಾಹ ಹೀಗೆ ಹೇಳ್ತಾರೆ. ಬಟ್ ಅದು ರಾಂಗ್. ಅದು ನಾವು ದಹ ತ್ಯಾಹ ಹೀಗೆ ಹೇಳ್ಬೇಕು. ಇನ್ನೊಮ್ಮೆ ಹೇಳ್ತೇನೆ ನೋಡಿ ಸ್ಲೋ ಆಗಿ. ಮಾತ್ರ ಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಣ ಸುಖ ದುಃಖ ತಾಹ ಆಗಮಾಪಾಯಿನೋ ನಿತ್ಯಾಹ ತಾಂ ಸ್ಥಿತಿಕ್ಷಸ್ವ ಭಾರತ. ನಿಮ್ಗೆ ಇಲ್ಲಿ 2ನೇ ಲೈನ್ ಅಲ್ಲಿ ಇದಾಗ್ಬೋದು, ಶೀತೋಷ್ಣ ಸುಖ ದುಃಖ ದಾಹ. ಅಲ್ಲಿನೂ ಕೂಡ ಸ್ಪ್ಲಿಟ್ ಆಗಿದೆ. ಶೀತ ಉಷ್ಣ ಸುಖ ದುಃಖ 5 ಪದಗಳಿದೆ. ಶೀತ ಉಷ್ಣ ಸುಖ ದುಃಖ ದಾಹ ಅಂತ 2ನೇ ಲೈನ್ ಅಲ್ಲಿ. ಮತ್ತೆ 3ನೇ ಲೈನ್ ಅಲ್ಲಿ ಸ್ಪ್ಲಿಟ್ ಮಾಡಿದಾಗ, ಬಿಡಿಸಿದಾಗ ಆಗಮ ಪಾಯಿನಃ ಅಂತ ಹೇಳ್ತಾರೆ. ಆಗಮ ಪಾಯಿನಃ. ಮತ್ತೆ ನೋ ನಿತ್ಯಾಹ ಅಂತ ಇದೆ ಅಲ್ಲಿ. ಮತ್ತೆ ಅನಿತ್ಯಾಹ ಅಂತ ಹೇಳಿ ಬರುತ್ತೆ. 3 ಶಬ್ದಗಳಿದೆ. ಆಗಮ ಪಾಯಿನಃ ಅನಿತ್ಯಾಹ.
ಇವನು 3 ಕೂಡಿದಾಗ ಆಗಮಾಪಾಯಿನೋ ನಿತ್ಯಾಹ ಆಗತ್ತೆ. ಆಮೇಲೆ ತಾಂಸ್ತಿತಿಕ್ಷಸ್ವ, ಇಲ್ಲಿ 2 ಪದ ಇದೆ, ಬಿಡಿಸಿದಾಗ ತಾನ್ ಮತ್ತೆ ತಿತಿಕ್ಷಸ್ವ ಅಂತ ಹೇಳಿ ಬರ್ತದೆ. ಯಾಕಂದ್ರೆ ಸಕ್ಕೆ ತವಿತ್ತಿದೆ ನೋಡಿ, ಹಾಗಾಗಿ ಮತ್ತೊಂದು ತ ಬರುತ್ತೆ ಅಲ್ಲಿ. ತಾನ್ ತಿತಿಕ್ಷಸ್ವ ಅಂತ ಹೇಳಿ ಕರೀತಾರೆ. ಆಮೇಲೆ ಭಾರತ, ಇದೊಂದು ಅರ್ಥವನ್ನ ತಿಳ್ಕೊಳ್ಳೋದಾದ್ರೆ ಮಾತ್ರಾ ಸ್ಪರ್ಶಾಸ್ತು. ಮಾತ್ರಾ ಸ್ಪರ್ಶಾಸ್ತು ಅಂತಂದ್ರೆ ಈ ನಮ್ಮ ಇಂದ್ರಿಯಗಳ ಅನುಭವವನ್ನ ಹೇಳ್ತಾ ಇದ್ದಾರೆ. ನಮ್ಮ ಇಂದ್ರಿಯ ಅನುಗಳು ಹೇಗಿದೆ ಕುಂತಿಪುತ್ರನೇ ಅಂತ ಹೇಳಿ ಭಗವಂತ ಇಲ್ಲಿ ಹೇಳ್ತಾ ಇರುವಂತದ್ದು. ನಮ್ಮ ಇಂದ್ರಿಯ ಅನುಭವಗಳು ಹೇಗಿರುತ್ತೆ ಅಂದ್ರೆ ಅದನ್ನ ಹೋಲಿಸಿದ್ದಾನೆ ಕೃಷ್ಣ. ಯಾದಕ್ಕೆ? ಶೀತ ಉಷ್ಣ ಸುಖ ದುಃಖಕ್ಕೆ ಹೋಲಿಸಿದ್ದಾನೆ. ಹಾಗೆ ನಮ್ಮ ಒಂದು ಇಂದ್ರಿಯ ಅನುಭವಗಳನ್ನುವಂಥದ್ದು ಸುಖ ದುಃಖಗಳೆಲ್ಲವೂ ಕೂಡ ಆಗಮಾಪಾಯಿನು ಅಂತ ಹೇಳಿದ್ರೆ ಅವು ಶೀತ ಉಷ್ಣ ಸುಖ ದುಃಖಗಳಂತೆ ಸ್ವಲ್ಪ ಕಾಲ ಬರುತ್ತೆ, ಮತ್ತೆ ಅವು ಇಲ್ಲವಾಗತ್ತೆ ಅಂತ, ಮಾಯವಾಗತ್ತೆ ಅಂತ ಹೇಳ್ತಾ ಇದ್ದಾನೆ. ಹಾಗಾಗಿ ಆಗಮಾಪಾಯಿನೋ ನಿತ್ಯ ತಾಂಸ್ತಿ ತಿಕ್ಷಸ್ವ ಭಾರತ. ಸೊ ಹೀಗೆ ಇಂದ್ರಿಯ ಗ್ರಹಣ ಶಕ್ತಿಯಿಂದ ಇವೆಲ್ಲವೂ ಕೂಡ ಉದ್ಭವ ಆಗುತ್ತೆ. ಅದರಿಂದ ನಾವೇನ್ ಮಾಡ್ಬಾರ್ದು, ತಿತಿಕ್ಷಸ್ವ ಅಂತಂದ್ರೆ ಇವುಗಳಿಂದ ಕ್ಷೋಭೆಗೆ ಒಳಗಾಗಬಾರದು, ನಾವೇನ್ ಮಾಡ್ಬೇಕು, ಸಹಿಸ್ಕೊಳ್ಳಿಕ್ಕೆ ಯತ್ನಿಸ್ಬೇಕು ಅಂತ ಹೇಳಿ ಭಗವಂತ ಅವನ್ಗೆ ಹೇಳ್ತಾ ಇದ್ದಾನೆ. ಒಟ್ಟಾರೆ ಏನು ಅಂದ್ರೆ ನಮ್ಮ ಒಂದು ಸುಖ ದುಃಖಗಳು ಬರುತ್ತೆ ಹೋಗುತ್ತೆ ಮತ್ತೆ ಮಾಯವಾಗುತ್ತೆ. ಹೇಗೆ ಚಳಿಗಾಲ ಬೇಸಿಗೆಗಾಲ ಹೇಗೆ ಇರುತ್ತೋ ಹಾಗೆ ಇವುಗಳು ಕೂಡ ಮಾಯವಾಗುತ್ತೆ. ಚಳಿಗಾಲ ಬಂದ್ಮೇಲೆ ಇದು ಬೇಸಿಗೆಗಾಲ ಆದ್ಮೇಲೆ ಮಳೆಗಾಲ ಬರುತ್ತೆ, ಮಳೆಗಾಲ ಆದ್ಮೇಲೆ ಚಳಿಗಾಲ ಬರುತ್ತೆ. ಹೇಗೆ ಇವು ಮಾಯವಾಗುತ್ತೋ ಹಾಗೆ ನಮ್ಮ ದುಃಖಗಳು ಕೂಡ ಇರುತ್ತೆ. ಇದು ಎಲ್ಲವೂ ಕೂಡ ಹೇಗೆ ಅಂದ್ರೆ ಎದ್ರ ಮೇಲೆ ನಿರ್ಭರ ಅಂದ್ರೆ ನಮ್ಮ ಒಂದು ದೇಹದಲ್ಲಿ ಇರುವಂತಹ ಇಂದ್ರಿಯಗಳ ಒಂದು ಗ್ರಹಣ ಶಕ್ತಿಯಿಂದ ಉದ್ಭವ ಆಗುತ್ತೆ. ಹಾಗಾಗಿ ನೀವು ಇದಕ್ಕೆ ಕ್ಷೋಭೆಗೆ ಒಳಗಾಗಬೇಡ, ನೀನು ಇದನ್ನ ಸುಖ ದುಃಖವನ್ನ ಸಹಿಸ್ಕೊಳ್ಳಿಕ್ಕೆ ಕಲ್ಕು ಅಂತ ಹೇಳ್ತಾನೆ ಅರ್ಜುನ. ಕೃಷ್ಣ ಅರ್ಜುನನಿಗೆ. ಕಂಟಿನ್ಯೂ ಮಾಡಿ ಮಾತಾಜಿ. ಹರೇ ಕೃಷ್ಣ. 1+ ಮಾತಾಜಿ ಇದ್ದಾರೆ, ಪ್ರಭುಜಿ ಇದ್ದಾರೆ, ಗೊತ್ತಿಲ್ಲ. ಓದ್ತೀರಾ? 1+ ಓದ್ತೀರಾ? ನಿರ್ಮಲಾ ಮಾತಾಜಿ ಓದಿ. ಮಾತಾಜಿ ನಾನು ಓದ್ತೀನಿ. ಮಾತ್ರ ಸ್ಪರ್ಶಸ್ತು ಕಾಂತೇಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ನಿತ್ಯಾಹ ತ್ವಾಂ ಸ್ಥಿತಿಕ್ಷಿತ್ವ ಭಾರತ. ಸರಿ ಇದೆ, ನೀವಲ್ಲಿ ಕೌ ಅಂತ ಹೇಳ್ಬೇಕಷ್ಟೇ. ಕೌಂತೇಯ ಮಾತಾಜಿ ಕೌಂತೇಯ. ನೆಕ್ಸ್ಟ್ ಹೇಳಿ. ಹರೇ ಕೃಷ್ಣ. ನರ್ಮದಾ ಮಾತಾಜಿ, ನಂದಿನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತ್ರಾ ಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ನಿತ್ಯಾಹ ತಾಂ ತಿತಿಕ್ಷಸ್ವ ಭಾರತ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನರ್ಮದಾ ಮಾತಾಜಿ ಓದಿದ್ರಾ? ಇಲ್ಲ, ಈಗ ಹರೇ ಕೃಷ್ಣ. ಮಾತ್ರ ಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಣ ಸುಖ ದುಃಖದ ಆಗಮಾಪಾಯಿನೋ ನಿತ್ಯಾಹ ತಾಂ ತಿತಿಕ್ಷಸ್ವ ಭಾರತ. ಹರೇ ಕೃಷ್ಣ. ಹರೇ ಕೃಷ್ಣ. ಮಂಜುಳಾ ಮಾತಾಜಿ, BH ಮಂಜುಳಾ. ಮಾತ್ರಾ ಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಣ ಸುಖ ದುಃಖದ ಆಗಮಾಪಾಯಿನೋ ನಿತ್ಯಾಹ ತಾಂಸ್ತಿತಿಕ್ಷಸ್ವ ಭಾರತ. ಅಲ್ಲಿ ನಿಮ್ಗೆ ಅದ ಅನ್ಲಿಕ್ ಬರ್ಲಿಲ್ಲ ಅಂದ್ರೆ ತಾನ್ ತಿತಿಕ್ಷಸ್ವ ಅಂತ ಹೇಳಿ. ತಾನ್ ತಿತಿಕ್ಷಸ್ವ. ತಿತಿಕ್ಷಸ್ವ ಭಾರತ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮಧುರ ವೆಂಕಟೇಶ್ ಮಾತಾಜಿ. ಹಾ ಮಾತಾಜಿ. ಮಾತ್ರ ಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ನಿತ್ಯಾಹ ತಾಂಸ್ತಿತಿಕ್ಷಸ್ವ ಭಾರತ. ತಾಂ ಅಲ್ಲಿ ಅದು 0 ಅಂದ್ರೆ ಅದೇ ಚಿಹ್ನೆ ಅನುನಾಸಿಕ ಇದ್ದಾಗೆ
ತಾಮ್. ನಿಮ್ಗೆ ಅನ್ಲಿಕ್ಕೆ ಬರ್ಲಿಲ್ಲ ಅಂದ್ರೆ ತಾಮ್ ಅಂತ ಹೇಳಿ, ಮ ಉಚ್ಚಾರಣೆ ಮಾಡಿದ್ರೆ ಅದು ಸರಿಯಾಗಿ ಗೊತ್ತಾಗುತ್ತೆ. ಕೌಂತೆಯ, ಕೌಂತೆಯ, ತಾಮ್, ತಾಮ್, ತಾಮ್ ತಾಮ್ ಸ್ಥಿತಿಕ್ಷಸ್ವ ಅಲ್ವಾ ಮಾತಾಜಿ? ಸರಿ ಸರಿ ಬಂದೆ. ಸರಿ, ನೆಕ್ಸ್ಟ್ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 2 15ನೇ ಶ್ಲೋಕ. ಯಂ ಹೀನಾ ವ್ಯಥಯಂತೆ ತೇ ಪುರುಷಂ ಪುರುಷರ್ಷಭ ಸಮ ದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಇನ್ನೊಮ್ಮೆ ಶ್ಲೋಕ ಹೇಳ್ತೀನಿ ನೋಡಿ. ಯಂ ಹೀನ ವ್ಯಥಯಂತೆ ತೇ ಪುರುಷಂ ಪುರುಷರ್ಷಭ ಸಮ ದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಇಲ್ಲಿ ನ ವ್ಯಥಯಂತೆ ಏತೆ ಅಂತ ಬರುತ್ತೆ. ವ್ಯಂತೇತೆ ಅಂದ್ರೆ ಏತೆ ಅಂತ ಕರೀತಾರೆ. ವ್ಯಥಯಂತಿ ಏತೆ ಅಂತ ಹೇಳಿ. ಆಮೇಲೆ ಪುರುಷರ್ಷಭ ಅಂತ ಅಂದ್ರೆ ಪುರುಷ ಋಷಭ ಅಂತ ಕರೀತಾರೆ ಅಲ್ಲಿ, ಪುರುಷ ಋಷಭ ಅಂತ. ಆಮೇಲೆ ಸಮ ದುಃಖ ಸುಖಂ ಧೀರಂ, ಇಲ್ಲಿ ಏನು ಸ್ಪ್ಲಿಟ್ ಇಲ್ಲ. ಸೋಮಾಮೃತಂ ಇಲ್ಲಿ ಸೋಮೃತತ್ವಾಯ ಅಂತ ಹೇಳಿ ಕರೀತಾರೆ. ಇಲ್ಲಿ ಸೋಮೃತತ್ವಾಯ ಬಿಡಿಸಿದಾಗ ಸಹ ಅಮೃತತ್ವಾಯ ಅಂತ ಕರೀತಾರೆ, ಕಲ್ಪತೆ. ಸೊ ಇದ್ರ ಒಂದು ಅರ್ಥ ನೋಡೋದಾದ್ರೆ, ಅರ್ಜುನನಿಗೆ ಕೃಷ್ಣ ಹೇಳ್ತಾ ಇದ್ದಾನೆ, ಯಂ ಹಿ ನ ವ್ಯಥಯಂತೇತೆ ಪುರುಷಂ ಪುರುಷರ್ಷಭ. ಇಲ್ಲಿ ಪುರುಷಂ ಪುರುಷರ್ಷಭ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಯಾವ ವ್ಯಕ್ತಿ ಶ್ರೇಷ್ಠನಾಗಿರ್ತಾನೋ ಅಥವಾ ಯಾವ ವ್ಯಕ್ತಿ ದೃಢ ಮನಸ್ಸಿನವನಾಗಿರ್ತಾನೋ ಅವನು ಯಂಹಿನ ವ್ಯಥಯಂತೇತೆ. ಫಸ್ಟ್ ಲೈನ್ ಅಲ್ಲಿ ಇದೆ ವ್ಯಥಯಂತೇತೆ ಅಂದ್ರೆ ವ್ಯಥ ಅಂದ್ರೆ ದುಃಖ. ಅವನು ಸುಖ ದುಃಖಗಳಿಂದ ವಿಚಲಿತನಾಗೋದಿಲ್ಲ, ದುಃಖಕ್ಕೊಳಪಡೋದಿಲ್ಲ. ಯಾರು? ಶ್ರೇಷ್ಠ ವ್ಯಕ್ತಿ. ಸಮ ಸುಖ ದುಃಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಇಲ್ಲಿನೂ ಕೂಡ ಅಲ್ಲಿ ಅವಗ್ರಹ ಬರ್ದಿಲ್ಲ ಆಕ್ಚುಲಿ. ಸೋ ಆದ್ಮೇಲೆ ಅವಗ್ರಹ ಬರ್ಬೇಕು, ಎಸ್ ಅಂತ ಬರ್ಬೇಕು ಸಿಂಬಾಲ್, ಅದ್ ಬಂದಿಲ್ಲ. ಬಟ್ ನೋಡಿ, ನೀವು ಟೆಕ್ಸ್ಟ್ ಬುಕ್ ತೆಗೆದು ನೋಡ್ರೆ ಗೊತ್ತಾಗುತ್ತೆ ನಿಮ್ಗೆ, ಅಲ್ಲಿ ಅವಗ್ರಹ ಇದೆ ಸೋಮೃತತ್ವಾಯ ಅಂತ ಹೇಳಿ. ಅದು ಯಾರಿಗೆ ಹೇಳಿಕ್ ಬರೋದಿಲ್ಲ ಅವರು ಸಹ ಅಮೃತತ್ವಾಯ ಅಂತ ಹೇಳಿ, ಕೂಡಿ ಹೇಳಿಕ್ ಬರೋರು ಸೋಮೃತತ್ವಾಯ ಅಂತ ಹೇಳಿ. ಅವನೇನಿರ್ತಾನೆ ಯಾವಾಗ್ಲೂ ಸಮಸ್ಥಿತಿಯಲ್ಲಿ ಇರ್ತಾನೆ. ಸಮ ದುಃಖ ಸುಖಂ ಧೀರಂ. ಯಾರು ದೃಢ ಮನಸ್ಕನಾಗಿರ್ತಾನೋ ಅವನಿಗೆ ಧೀರ ಅಂತ ಕರೀತಾರೆ. ಆ ಧೀರನ ಒಂದು ಲಕ್ಷಣ ಏನು ಅಂದ್ರೆ, ಎಲ್ಲವನ್ನ ಅಂದ್ರೆ ಸುಖ ದುಃಖವನ್ನ ಸಮನಾಗಿ ಕಾಣ್ತಾನೆ ಅಂತ. ಹಾಗಾಗಿ ಲಾಸ್ಟ್ ಲೈನ್ ಅಲ್ಲಿ ಸೋಮೃತತ್ವಾಯ ಕಲ್ಪತೆ. ಸೊ ಅಂತ ಒಬ್ಬ ಧೀರ ಮೋಕ್ಷಕ್ಕೆ ಅರ್ಹನಾಗಿರ್ತಾನೆ ಅನ್ನೋದನ್ನ ಕೊನೆ ಲೈನ್ ಅಲ್ಲಿ ಹೇಳ್ತಾರೆ. ಅಮೃತ ಅಂದ್ರೆ ಮೋಕ್ಷ, ಅಂದ್ರೆ ಮೃತ ಇಲ್ಲದೆ ಇರುವಂತದ್ದು ಅಂತ. ಕಲ್ಪತೆ ಅಂದ್ರೆ ಅರ್ಹತೆ. ಸೊ ಹಾಗೆ ಅವನು ಮೋಕ್ಷಕ್ಕೆ ಅರ್ಹನಾಗಿರ್ತಾನೆ ಅಂತ. ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ. ಲಲಿತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯಂ ಹಿನಾ ವ್ಯಥಯಂತ್ಯೇತೆ ಪುರುಷಂ ಪುರುಷರ್ಷಭ ಸಮ ದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಜಯಶ್ರೀ ಮಾತಾಜಿ ಓದಿದ್ರ? ಹರೇ ಕೃಷ್ಣ. ಜಯಶ್ರೀ ಮಾತಾಜಿ, ಲಕ್ಷ್ಮೀ ಮಾತಾಜಿ ಓದಿ. ಓದ್ತೀನಿ ಮಾತಾಜಿ. ಇದು ಅಡ್ವರ್ಟೈಸ್ ಬಂತ. ಶ್ಲೋಕ 15. ಯಂ ಹಿನ ವ್ಯರ್ಥಯಂತೇತೆ ಪುರುಷಂ ಪುರುಷರ್ಷಭ ಸಮ ದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಕಾಂತಮಣಿ ಮಾತಾಜಿ. ಓದ್ತೀನಿ ಮಾತಾಜಿ. ಯಂ ಹೀನ ವ್ಯಥಯಂತೆ ತೇ ಪುರುಷಂ ಪುರುಷರ್ಷಭ ಸಮ ದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೌಮ್ಯ ಶ್ರೀ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 15. ಯಂ ಹೀನ ವ್ಯಥಯಂತೆ ತೇ ಪುರುಷಂ ಪುರುಷರ್ಷಭ ಸಮ ದುಃಖ ಸುಖಂ ಧೀರಂ
ಅಮೃತತ್ವಾಯ ಕಲ್ಪತೆ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಕಾಂತಮಣಿ ನೆಕ್ಸ್ಟ್ ಶ್ಲೋಕ. ಓಕೆ ಮತ್ತೆ ಯಾವ್ದಾದ್ರು ಶ್ಲೋಕದಲ್ಲಿ ನಿಮ್ಗೆ ಗೊಂದಲ ಇದ್ರೆ ಕೊನೆಗೆ ಹ್ಯಾಂಡ್ ರೈಸ್ ಮಾಡಿ ಅದನ್ನ ಕ್ಲಿಯರ್ ಮಾಡೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 2 ಶ್ಲೋಕ. ನಾಸತೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಃ ತ್ವನಯೋಸ್ತತ್ವದರ್ಶಿಭಿಃ. ಸ್ಲೋ ಆಗಿ ಹೇಳ್ತೀನಿ ನೋಡಿ. ನಾಸತೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ಸತಃ ಉಭಯೋರಪಿ. ಉಭಯೋರಪಿ ಇಲ್ಲಿ ಉಭಯೋಃ ಅಪಿ ಅಂತ ಕರೀತಾರೆ. 2 ಪದ ಇದೆ. ಉಭಯೋರಪಿ. ದೃಷ್ಟೋಂತಹ ಇಲ್ಲಿನೂ ನೋಡಿ ಅವಗ್ರಹ ಇದೆ ಎಸ್ ಅಂತ. ಸೊ ಹಾಗಾಗಿ ಇಲ್ಲಿ ಒಂದು ಎಸ್ ಇರೋದ್ರಿಂದ ಒಂದು ಅ ಬರುತ್ತೆ. ದೃಷ್ಟೋಂತಹ ಅಂದ್ರೆ ಅದು ಬಿಡಿಸಿದಾಗ ದೃಷ್ಟಃ ಅಂತಹ ಅಂತ ಹೇಳಿ ಬರುತ್ತೆ. ದೃಷ್ಟಃ ಅಂತಹ. ಈಗ ಯಾಕೆ ಕೆಲವೊಂದ್ಸಲಿ ನಮಗೆ ಇದು ಅವಗ್ರಹ ಯಾಕೆ ಬಂತು ಅಂತ ಹೇಳಿ ಯಾಕೆ ಎಲ್ಲ ಕಡೆ ಬರೆಯೋದಿಲ್ಲ, ಅಲ್ಲಷ್ಟೇ ಯಾಕೆ ಬರೀತಾರೆ ಅಂತ ನಮ್ಗೆ ಕೆಲವೊಮ್ಮೆ ಗೊಂದಲ ಆಗುತ್ತೆ. ಯಾಕೆಂದ್ರೆ ಈಗಾಗಲೇ ಹೇಳಿದೆ ನಾನು ಪೂರ್ವರೂಪ ಸಂಧಿ ಅಂತ ಹೇಳಿ. ಪೂರ್ವರೂಪಿ ಸಂಧಿ ಹೇಗಿರುತ್ತೆ ಗೊತ್ತಾ? ಯಾವಾಗ ಎ ಪ್ಲಸ್ ಅ ಕೂಡಿರುತ್ತೆ, ಓ ಪ್ಲಸ್ ಅ ಕೂಡಿರುತ್ತೆ, ಅಂದ್ರೆ ಒಟ್ಟಾರೆ ಸ್ವರಗಳು ಒಟ್ಟಿಗೆ ಬಂದಿರುತ್ತೆ. ಇಲ್ಲಿ ನೋಡಿ ದೃಷ್ಟೋ ಅಂತ ಇದೆ, ಓ ಬಂತಲ್ಲ ಅಲ್ಲಿ, ಓ ಬಂದಾಗ ಮತ್ತೆ ಅಂತಹ ಅಗೆ ಅ ಬರುತ್ತೆ, ಅಂದ್ರೆ ಓ ಪ್ಲಸ್ ಅ ಆಯ್ತು. ಹಾಗಾಗಿ ಓ ಪ್ಲಸ್ ಅ ಎಲ್ಲಿ ಬರುತ್ತೋ 2 ಪದಗಳ ಮಧ್ಯದಲ್ಲಿ, ದೃಷ್ಟೋ ಪದದ ಕೊನೆಯಲ್ಲಿ ಓ ಬಂದಿದೆ, ಅಂತಹ ಪದದ ಮೊದಲು ಅ ಬಂದಿದೆ. ಹಾಗಾಗಿ ಯಾವಾಗ 2 ಸ್ವರ ಕೂಡುತ್ತೆ ಓ ಪ್ಲಸ್ ಅ, ಆವಾಗ ಅವಗ್ರಹ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಆ ಒಂದು ಎಲ್ಲಿ ಅವಗ್ರಹ ಬರುತ್ತೋ ಈ ದೃಷ್ಟೋ ಮತ್ತೆ ದೃಷ್ಟ ಪ್ಲಸ್ ಅಂತಹ ಬರೀತಾರೋ ಅಲ್ಲಿ ಪೂರ್ವರೂಪ ಸಂಧಿ ಆಗಿದೆ ಅಂತ ಹೇಳ್ತಾರೆ. ಮತ್ತೆ ಯಾವಾಗ ಆ ಮತ್ತೆ ಅ ಕೊಡುತ್ತೋ 2 ಸಲಿ ಆ ಮತ್ತೆ ಅ, ಅಂದ್ರೆ ಇಲ್ಲಿ ಮುಂದೆ ನಿಮ್ಗೆ ಅದ್ರ ಎಕ್ಸಾಂಪಲ್ ಬಂದಾಗ ನಾನು ಹೇಳ್ತೇನೆ. ಅವಾಗ 2 ಅವಗ್ರಹ ಬರುತ್ತೆ. ಆ ಅವಗ್ರಹಕ್ಕೆ ಏನಂತಾರೆ ಅಂದ್ರೆ ಸವರ್ಣ ದೀರ್ಘ ಸಂಧಿ ಅಂತ ಹೇಳಿ ಕರೀತಾರೆ. ನೀವು ಇದು ಸ್ಕೂಲಲ್ಲಿ ಕಲ್ತಿರ್ಬೋದು ಸವರ್ಣ ದೀರ್ಘ ಸಂಧಿ ಎಲ್ಲ. ಸೊ ಅದಕ್ಕೆ ಸವರ್ಣ ದೀರ್ಘ ಸಂಧಿ ಅಂತ ಕರೀತಾರೆ. ಇನ್ನೊಮ್ಮೆ ಎಸ್ ಬಂದಾಗ ನಾನು ಅದ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ. ಇಲ್ಲಿ ದೃಷ್ಟಃ ಅಂತಹ ಅಂತ ಬರುತ್ತೆ, ದೃಷ್ಟೋಂತಹ. ತ್ವನಯೋಸ್ತತ್ವದರ್ಶಿಭಿಃ, ಇಲ್ಲಿ ಸ್ವಲ್ಪ ನಿಮ್ಗೆ ಅನ್ಲಿಕ್ಕೆ ಇದಾಗ್ಬೋದು. ಸೊ ಹಾಗಾಗಿ ಇದನ್ನ ಬಿಡಿಸಿ ಹೇಳೋದು ಹೇಗೆ ಅಂತಂದ್ರೆ ತ್ವನಯೋಸ್ತತ್ವ ಅಂದ್ರೆ ಇಲ್ಲಿ ತು ಅನಯೋಹೋ ತತ್ವದರ್ಶಿಭಿಃ ಅಂತ ಕರೀತಾರೆ. 4 ಪದ ಬರುತ್ತೆ. ತು ಅನಯೋಹೋ ತತ್ವದರ್ಶಿಭಿಃ. ಒಂದ್ ವೇಳೆ ನಿಮ್ ಕೂಡಿನೇ ಅನ್ನೋದಿದ್ರೆ ಕೂಡಿರು ಹೇಳಿದ್ರೆ ತುಂಬಾನೇ ಒಳ್ಳೇದು. ತ್ವನಯೋಸ್ತ ಅಂತ ಹೇಳಿ ಫಸ್ಟ್, ಆಮೇಲೆ ತ್ವದರ್ಶಿಭಿಃ ಅಂತ ಹೇಳಿ. ತ್ವನಯೋಸ್ತ ತ್ವದರ್ಶಿಭಿಃ ಬಿಡಬಾರದು. ತ್ವನಯೋಸ್ತ ಅಂದ್ಮೇಲೆ ಮತ್ತೆ ತ್ವದರ್ಶಿಭಿಃ ಅಂತ ಹೇಳಿ ಸರಿ ಹೋಗುತ್ತೆ. ಬಟ್ ಗ್ಯಾಪ್ ಬಿಡಬೇಡಿ, ಮತ್ತೆ ಬೇರೆ ಪದ ಆಗ್ಬಿಡುತ್ತೆ. ತ್ವನಯೋಸ್ತ ತ್ವದರ್ಶಿಭಿಃ. ಕಂಟಿನ್ಯೂ ಮಾಡಿ ಮಾತಾಜಿ. ಕಾಂತಮಣಿ ಮಾತಾಜಿ. ಮಾತಾಜಿ ಆಯ್ತು ನಂದು. ಆಯ್ತು ಹಾ, ಕಮಲಾ ಭಟ್ ಮಾತಾಜಿದು ಆಯ್ತಾ? ಇಲ್ಲ ಮಾತಾಜಿ, ಹೇಳ್ಬೋದಾ? ಓದಿ ಹೇಳಿ ಮಾತಾಜಿ. ನಾಸತೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಃ ತ್ವನಯೋಸ್ತತ್ವದರ್ಶಿಭಿಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಗೀತಾ ಸಾಕಿ ಮಾತಾಜಿ. ಹಾಕ್ತೀನಿ ಮಾತಾಜಿ. ಎಲ್ರು ಅಟೆಂಡೆನ್ಸ್ ಹಾಕಿ ಚಾಟ್ ಬಾಕ್ಸ್ ನಲ್ಲಿ ಹಾಕ್ತಾರೆ. ಕಂಟಿನ್ಯೂ ಮಾಡಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾಸತೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಃ
ತ್ವನಯೋಸ್ತತ್ವದರ್ಶಿಭಿಃ. ಹರೇ ಕೃಷ್ಣ. ಹರೇ ಕೃಷ್ಣ. ಸೌಮ್ಯಶ್ರೀ ಮಾತಾಜಿ ಹೇಳಿದ್ರಲ್ಲ? ಮಾತಾಜಿ ಹೇಳಿದ ಮಾತಾಜಿ. ಹಾ, ಚಿತ್ರ ಮಾತಾಜಿ. ಹರೇ ಕೃಷ್ಣ. ಇದು ರಾಜೇಶ್ವರಿ ಮಾತಾಜಿ ಹೇಳ್ಬೇಕು ನೋಡಿ ಮಾತಾಜಿ, ಆಮೇಲೆ ಚಿತ್ರ ಹಾ. ಮಾತಾಜಿ. ಹಾ, ರಾಜೇಶ್ವರಿ ಮಾತಾಜಿ ಈಗ ಬಂದಿದ್ದಾರೆ ಅವ್ರ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ತತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಃ ತ್ವನ್ಯೋಸ್ತತ್ವದರ್ಶಿಭಿಃ. ಹೇಳಿ ಮಾತಾಜಿ. ಅಲ್ಲಿ ತ್ವನ್ಯೋ ಅಂತ ಹೇಳ್ಬೇಡಿ, ತು ಅನಯೋಹೋ ಬರುತ್ತೆ. ಹಾಗಾಗಿ ತ್ವನ್ಯ ಅಂತಂದ್ರೆ ತಪ್ಪಾಗುತ್ತೆ, ಅದು ಮತ್ತೆ ಬೇರೆ ಅರ್ಥ ಕೊಡುತ್ತೆ. ತ್ವನಯೋಸ್ ತತ್ವದರ್ಶಿಭಿ ಅಂತ ಹೇಳಿ, ಇಲ್ಲಾಂದ್ರೆ ತು ಅನಯೋಹೋ ತತ್ವದರ್ಶಿಭಿ ಅಂತ ಹೇಳ್ಬೋದು. ತ್ವನಯೋಸ್ ತತ್ವದರ್ಶಿಭಿಃ. ಧನ್ಯವಾದ ಭಗಿನಿ. ಹರೇ ಕೃಷ್ಣ. ಹರೇ ಕೃಷ್ಣ. ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಃ ತ್ವನಯೋಸ್ತತ್ವದರ್ಶಿಭಿಃ. ಮಾತಾಜಿ ಇದು ದೃಷ್ಟೋಂತಹ ಅನ್ಬೇಕಾ ಅಥವಾ ಇಲ್ಲ ಮಾತಾಜಿ, ಅದು ಅಂದ್ರೆ ಅಲ್ಲಿ ದೀರ್ಘ ಇದೆಯಲ್ಲ, ಹಾಗಾಗಿ ನೀವು ಹೇಳಿದ್ರು ತಪ್ಪಿಲ್ಲ. ದೃಷ್ಟೋಂತಹ ದೀರ್ಘ ಇದೆಯಲ್ಲ, ಸ್ಟ ಮುಂದೆ ದೀರ್ಘ ಇದೆಯಲ್ಲ, ಹಾಗಾಗಿ ಹೇಳಿದ್ರು ಏನ್ ತಪ್ಪಿಲ್ಲ. ಬಟ್ ಅದು ಅವಗ್ರಹಕ್ಕೆ ಎಳೆದು ಬರೋದಿಲ್ಲ, ದೀರ್ಘಕ್ಕೆ ಮಾತ್ರ ಎಳೆದು ಬರುತ್ತೆ. ಒಂದ್ ವೇಳೆ ಅಲ್ಲಿ ದೀರ್ಘ ಇರ್ಲಿಲ್ಲ ಅಂದ್ರೆ ನೀವು ಎಳಿಬಾರ್ದು, ಅವಾಗ ದೃಷ್ಟ ಅತ್ತಃ ಅನ್ಬೇಕು. ಇದ್ದಿದ್ರೆ ಓಕೆ. ಗಾಯತ್ರಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 16. ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂಥ ತನಯೋಸ್ತತ್ವದರ್ಶಿಭಿಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಗೀತಾ ಎಂ ಮಾತಾಜಿ. ಆಯ್ತು ಮಾತಾಜಿ. ಹೌದಾ? ಓದಾಯ್ತು ಇದೇ ಶ್ಲೋಕ. ಹೇಳ ಮಾತಾಜಿ. ಹೇಳಿ ಮಾತಾಜಿ. ಶ್ಲೋಕ ಸಂಖ್ಯೆ 16. ಸುನೀತಾ ಮಾತಾಜಿ. ನ ಸೋತೋ ವಿದ್ಯತೆ ಭಾವೋ ನ ಭಾವೋ ವಿದ್ಯತೆ ಸತಃ ಉಭಯೋರೋಪಿ ದೃಷ್ಟ್ವಾಂತಂ ತ್ವನಯೋಸ್ತತ್ವದರ್ಶಿನಿಭಿಃ. ಹರೇ ಕೃಷ್ಣ ಮಾತಾಜಿ. ಇನ್ನೊಮ್ಮೆ ಇದನ್ನ ನೀವು ಇದ್ ಮಾಡ್ಕೊಳ್ಳಿ. ದೃಷ್ಟೋಂತಹ ಇಲ್ಲ ಅಲ್ಲಿ, ಇವು ಎರಡು ಡಾಟ್ ಇದ್ರೆ ಅದು ವಿಸರ್ಗ ಅಂತ ಹೇಳಿದ್ದೀನಿ ನಿಮ್ಗೆ. ಅದು ಚಿಹ್ನೆ ಇದ್ರೆ ಬೇರೆ, ಅನುನಾಸಿಕ ಬೇರೆ ಬರುತ್ತೆ ಅಂತ ಹೇಳಿದ್ನಲ್ಲ, ಅದು ಬೇರೆ, ಇದು ವಿಸರ್ಗ. ದೃಷ್ಟೋಂತಹ ತನಯೋಸ್ತತ್ವ ದರ್ಶಿಭಿಃ ಕಲಿತೀನಿ ಮಾತಾಜಿ. ಸರಿ, ನೆಕ್ಸ್ಟ್ ಹೋಗೋಣ. ಶ್ರೀಮದ್ ಭಗವದ್ಗೀತೆ. ಮ್ಯೂಟ್ ಮಾಡ್ಕೊಳ್ಳಿ ಎಲ್ರು, ಮ್ಯೂಟ್ ಮಾಡಿ ಮಾತಾಜಿ ಯಾರು ಇದಿದೆ ಅವತ್ತು. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 2 ಶ್ಲೋಕ. ಅವಿನಾಶೀತು ತದ್ವಿಧಿ ಯೇನ ಸರ್ವಮಿದಂ ತತಂ ವಿನಾಶಂ ವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಇನ್ನೊಮ್ಮೆ ಸ್ಲೋ ಆಗಿ ಹೇಳ್ತೇನೆ ನೋಡಿ. ಅವಿನಾಶೀತು ತದ್ವಿಧಿ ಯೇನ ಸರ್ವಂ ಇದಂ ತತಂ. ಇಲ್ಲಿ ಸರ್ವಮಿದಂ ಅಂತ ಹೇಳಿ ಬರುತ್ತೆ, ಏನ ಸರ್ವಮಿದಂ ತತಂ ಬರುತ್ತೆ. ಬಟ್ ಅದನ್ನ ಬಿಡಿಸಿದಾಗ ಸರ್ವಂ ಇದಂ ಅಂತ ಆಗುತ್ತೆ. ಹಾಗೂ ಹೇಳ್ಬೋದು, ಯಾಕಂದ್ರೆ ರಾಗ ಎಳೆಯುವಾಗ ಸರ್ವಮಿದಂ ಅಂತ ಹೇಳಲಿಕ್ಕೆ ಆಗಲ್ಲ ಕೆಲವೊಬ್ಬರಿಗೆ. ಹಾಗಾಗಿ ಏನ ಸರ್ವಮಿದಂ ತತಂ ಅಥವಾ ಏನ ಸರ್ವಂ ಇದಂ ತತಂ ಅಂತ ಹೇಳಿದ್ರು ಬರುತ್ತೆ. ಇದು 3ನೇ ಲೈನ್ ಅಲ್ಲಿ ವಿನಾಶಂ ಅವ್ಯಯಸ್ಯಾಸ್ಯ ಅಂತ ಹೇಳಿ ಸ್ಪ್ಲಿಟ್ ಮಾಡಿದಾಗ, ವಿನಾಶಂ ಅವ್ಯಯಸ್ಯ
ಮತ್ತೆ ಸ್ಯಾಸ್ಯ ಇದೆಯಲ್ಲ, ಹಾಗಾಗಿ ಅಸ್ಯ ಅಂತ ಬರುತ್ತೆ. 3 ಪದ ಬರುತ್ತೆ. ವಿನಾಶಂ ಅವ್ಯಯಸ್ಯ ಅಸ್ಯ ಕೂಡಿದಾಗ ವಿನಾಶಂ ವ್ಯಯಸ್ಯಾಸ್ಯ ಅಂತ ಬರುತ್ತೆ. ವಿನಾಶಂ ವ್ಯಯಸ್ಯಾಸ್ಯ. ನಿಮ್ಗೆ ಅದು ಆಗ್ಲಿಲ್ಲ ಅಂದ್ರೆ ವಿನಾಶಂ ಅವ್ಯಯಸ್ಯಾಸ್ಯ ಅಂತಾನು ಕೂಡ ಹೇಳ್ಬೋದು. ವಿನಾಶಂ ಅವ್ಯಯಸ್ಯಾಸ್ಯ. ಮ ಆದ್ಮೇಲೆ ಅ ಕೂಡ್ಸಿ ಅಲ್ಲಿ. ಆಮೇಲೆ 4ನೇ ಸಾಲಿನಲ್ಲಿ ನ ಕಶ್ಚಿತ್, ಇಲ್ಲಿನೂ ಕೂಡ ಸ್ಪ್ಲಿಟ್ ಮಾಡಿದಾಗ 3 ಪದ ಬರುತ್ತೆ. ನ ಕಶ್ಚಿತ್ ಕರ್ತುಂ ಅರ್ಹತಿ ಅಂತ ಕರೀತಾರೆ. ನ ಕಶ್ಚಿತ್ ಕರ್ತುಂ ಅರ್ಹತಿ, ನ ಕಶ್ಚಿತ್ ಕರ್ತುಂ ಅರ್ಹತಿ ಅಂತ ಹೇಳಿ ಕ ಉಚ್ಚಾರಣೆ ಮಾಡಿ ಅಲ್ಲಿ, ಇಲ್ಲಾಂದ್ರೆ ನಿಮ್ಗೆ ಅನ್ಲಿಕ್ಕೆ ಬರಲ್ಲ. ಕಶ್ಚಿತ್ ಕರ್ತುಂ ಅರ್ಹತಿ, ಕಶ್ಚಿತ್ ತವಕ್ಕೆ ಕ ಒತ್ತಿದೆ, ಕಶ್ಚಿತ್ ಕರ್ತುಂ ಅರ್ಹತಿ ಅಂತ ಹೇಳಿ ಬಿಟ್ರೆ ನ ಕಶ್ಚಿತ್ ಕರ್ತುಂ ಅರ್ಹತಿ ಅಂತ ಬಿಡಿಸಿ ಹೇಳಿದ್ರು ಬರುತ್ತೆ. ಇದ್ರ ಒಂದು ಅರ್ಥವನ್ನ ನೋಡ್ಕೊಂಡ್ ಬರೋಣ. ಅವಿನಾಶಿತು ತದ್ವಿಧಿ ಏನ ಸರ್ವಂ ಇದಂ ತತ್ತಂ. ಯಾವುದು ನಾಶ ಇಲ್ಲವೋ ಅದು ನಮ್ಮ ದೇಹವನ್ನ ಆವರಿಸಿದೆ. ಆದ್ರೆ ನಾಶ ಇರೋದೇ ನಮ್ಮ ದೇಹ. ಆದ್ರೆ ನಮ್ಮ ದೇಹ ಏನನ್ನ ಆವರಿಸಿದೆಯಲ್ಲ ಅದು ನಾಶ ಇಲ್ಲ ಅಂತ. ಹಾಗಾಗಿ ದೇಹವನ್ನ ಯಾವುದು ಆವರಿಸಿದೆಯೋ ಅದು ಅವಿನಾಶಿಯಾದದ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ ಅಂತ ತಿಳ್ಕೋಬೇಕು ಅಂತ ಕೃಷ್ಣ ಹೇಳ್ತಾನೆ. ಆಮೇಲೆ ವಿನಾಶಂ ಅವ್ಯಯಸ್ಯಾಸ್ಯ ಅವ್ಯಯಸ್ಯಾಸ್ಯ ಅಂತ ಅಂದ್ರೆ ಅವಿನಾಶಿಯಾದದ್ದು ಏನಿಲ್ವೋ ಅದು ನಾಶವಿಲ್ಲದ ಆತ್ಮವನ್ನು ಯಾರು ನಾಶ ಮಾಡಲಾರರು. ಹಾಗಾಗಿ ಇದೇನು ನಮ್ಮ ದೇಹವನ್ನು ಆವರಿಸಿದೆಯೋ ಅದನ್ನ ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನ ಕಶ್ಚಿತ್ ಕರ್ತುಂ ಅರ್ಹತಿ ಅಂತ ಹೇಳ್ತಾರೆ. ಅಂದ್ರೆ ಇದನ್ನ ಎಂದೂ ಕೂಡ ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಟ್ಟಾರೆಯಲ್ಲಿ ಏನ್ ಹೇಳ್ತಾರೆ, ನಮ್ಮ ದೇಹ ನಡಿಬೇಕು ಅಂದ್ರೆ ಅಲ್ಲಿ ಒಂದೇನೋ ಆವರಿಸಿದೆ. ಅದು ಆವರಿಸಿರುವಂತದ್ದು ಆತ್ಮ. ಆ ಆತ್ಮ ಯಾವಾಗ್ಲೂ ಕೂಡ ನಾಶ ಇಲ್ಲದೆ ಇರುವಂತದ್ದು. ಆ ನಾಶ ಇಲ್ಲದೆ ಇರುವಂತದ್ದಕ್ಕೆ ಅವಿನಾಶಿ ಅಂತ ಕರೀತಾರೆ ಅಂತ ಹೇಳ್ತಾರೆ. ಕಂಟಿನ್ಯೂ ಮಾಡಿ ಮಾತಾಜಿ. ಇಲ್ಲ ಮಾತಾಜಿ ನಾನು ಹರೇ ಕೃಷ್ಣ ಮಾತಾಜಿ ಹೇಳಿ ಮತ್ತೆ ಕೆಲವೊಮ್ಮೆ ಮಾತಾಜಿ. ಹರೇ ಕೃಷ್ಣ. ಅವಿನಾಶಿತು ತದ್ವಿದ್ಧಿ ಏನ ಸರ್ವಮಿದಂ ತತಂ ವಿನಾಶಮವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅವಿನಾಶಿತು ತದ್ವಿದ್ಧಿ ಏನ ಸರ್ವಮಿದಂ ತತಂ ವಿನಾಶಮವ್ಯಯಸ್ಯಾಸ್ಯ ನ ಕಶ್ಚಿತ್ ಮರ್ಹತಿ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ನೀವು ಒಂದ್ ನಿಮಿಷ. ವಿನಾಶಂ ಅವ್ಯಯಸ್ಯಾಸ್ಯ, ವಿನಾಶಂ ಅವ್ಯಯಸ್ಯಾಸ್ಯ ಅಂತೇಳಿ ಕೊಡ್ಸಿ ಅಲ್ಲಿ ವಿನಾಶಂ ಆದ್ಮೇಲೆ ಅಂದ್ರೆ ಹೇಳಿಕ್ ಬರುತ್ತೆ. ಮತ್ತೆ ಇಲ್ಲಿ ನ ಕಶ್ಚಿತ್ ಕರ್ತುಂ ಅರ್ಹತಿ, ನಿಮ್ಗೆ ಕ ಅನ್ಲಿಕ್ ಬರ್ಲಿಲ್ಲ ಅಂದ್ರೆ ಕಶ್ಚಿತ್ ಕರ್ತುಂ ಅರ್ಹತಿ ಅಂತ ಹೇಳಿ ಕ ಹೇಳಿ. ತಕ್ಕೆ ಕವತ್ತಿದೆಯಲ್ಲ ಅದಕ್ ಬಿಡಿಸಿ ಹೇಳ್ಬಿಡಿ. ಕಶ್ಚಿತ್ ಕರ್ತುಂ ಅರ್ಹತಿ. ಕಶ್ಚಿತ್ ಕರ್ತೃಂ ಅರ್ಹತಿ ಕಲ್ತ್ಕೊತೀನಿ ಮಾತಾಜಿ. ಡಾಕ್ಟರ್ ಕೃಷ್ಣಮೂರ್ತಿ ಪ್ರಭುಜಿ ಹೇಳಿ. ಹರೇ ಕೃಷ್ಣ. ಹರೇ ಮಾತಾಜಿ ಓದ್ತೇನೆ. ಶ್ಲೋಕ 17. ಅವಿನಾಶೀತು ತದ್ವಿದ್ಧಿ ಏನ ಸರ್ವಮಿದಂ ತತಂ ವಿನಾಶಮವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಹರೇ ಕೃಷ್ಣ ಮಾತಾಜಿ. ಅಶ್ವಿನಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 17. ಅವಿನಾಶೀತು ತದ್ವಿದ್ಧಿ ಏನ ಸರ್ವಮಿದಂ ತತಂ ವಿನಾಶ ಮವ್ಯಯಸ್ಯಾಸ್ಯ ನ ಕಶ್ಚಿತ್ ತುರ್ಮರ್ಹತಿ. ಹರೇ ಕೃಷ್ಣ ಮಾತಾಜಿ. ನೀವೀಗ ಬಂದ್ರ? ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು ಮಾತಾಜಿ, ಅದಕ್ಕೆ ಇವಾಗ್ಲೇ ಬಂದೆ ಮಾತಾಜಿ. ಇಲ್ಲಿ ನೀವು ವಿನಾಶಂ ಅವ್ಯಯಸ್ಯಾಸ್ಯ ಹೇಳ್ಬೇಕು. ವಿನಾಶಂ ಅದೊಂದು ಪದ ಬೇರೆ, ಮತ್ತೆ ಮ ಆದ್ಮೇಲೆ ಯಾವಾಗ್ಲೂ ಅ ಬರುತ್ತೆ. ಅವ್ಯಯಸ್ಯಾಸ್ಯ ಅಂತ ಹೇಳ್ಬೇಕು. ಬಿಡಿಸಿ ಹೇಳಿ. ವಿನಾಶ ಮವ್ಯಯ. ವಿನಾಶಂ ಮವ್ಯ ಹೇಳಲಿಲ್ಲ, ನಾನೇನ್ ಹೇಳ್ದೆ ಈಗ? ವಿನಾಶಂ
ವಿನಾಶಂ ವ್ಯಯ್ಯ ಸಸ್ಯ ಕರೆಕ್ಟಾ ಇಲ್ಲ, ಮಾತಾಜಿ? ವಿನಾಶಂ ಆದ್ಮೇಲೆ ಅಲ್ಲಿ ಅ ಹಚ್ಬೇಕು. ವಿನಾಶಂ ಯಾವಾಗ ಬಿಡಿಸುವಾಗ ಅಲ್ಲಿ ಅ ಹಚ್ಬೇಕು ಮ ಆದ್ಮೇಲೆ. ವಿನಾಶಂ ಅವ್ಯಯಸ್ಯಾಸ್ಯ. ವಿನಾಶಂ ಹವ್ಯಸ್ಯಾಸ್ಯ. ಕರೆಕ್ಟ್. ನ ಕಶ್ಚಿತ್ ಕರ್ತುಮರ್ಹತಿ. ಕರ್ತೃ ಯಾವಾಗ ಬರುತ್ತೆ? ತಕ್ಕೆ ರವತ್ತಿದ್ದಾಗ ಬರುತ್ತೆ. ಇಲ್ಲಿ ತಕ್ಕೆ ರವತ್ತಿಲ್ಲ, ಅರ್ಕಾವಳಿ ಇದೆ. ಅರ್ಕಾವಳಿ ಅಂದ್ರೆ 9 ಚಿಹ್ನೆ ಇದೆ ನೋಡಿ. ಅವಾಗ ಅರ್ಕಾವಳಿ ಇದ್ದಾಗ ಮೊದಲು ರ ಹೇಳ್ಬೇಕು, ಆಮೇಲೆ ತ ಹೇಳ್ಬೇಕು. ಕಶ್ಚಿತ್ ಕರ್ತು. ಕ ಆದ್ಮೇಲೆ ರ ಹೇಳ್ತಾ ಇದೆ ನೋಡಿ. ರ ಹೇಳಿ ತು ಹೇಳ್ತಾ ಇದ್ದೇನೆ. ಕರ್ತು ರ ಹೇಳಿ ಆಮೇಲೆ ಹ ಹೇಳ್ತಾ ಇದ್ದೇನೆ. ಮರ್ಹತಿ. ಕಶ್ಚಿತ್ ಕರ್ತು ಮರ್ಹತಿ. ಕಶ್ಚಿತ್ ಕರ್ತು ಮರ್ಹತಿ. ಸರಿ, ನೆಕ್ಸ್ಟ್ ಹೋಗೋಣ. ಮ್ಯೂಟ್ ಮಾಡ್ಕೊಳ್ಳಿ ನೀವು. ನೆಕ್ಸ್ಟ್ ಓದೋದ್ರಿ ಅಂತೆ ನೀವು. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 2 ಶ್ಲೋಕ. ಅಂತವಂತ ಇಮೇ ದೇಹಾಃ ನಿತ್ಯಸ್ಯೋಕ್ತಾ ಶರೀರಿಣಃ ಅನಾಶೀನೋ ಪ್ರಮೇಯಸ್ಯ ತಸ್ಮಾದ್ಯುಧ್ಯಸ್ವ ಭಾರತ. ಇನ್ನೊಮ್ಮೆ ಸ್ಲೋ ಆಗಿ ಹೇಳ್ತೀನಿ. ಅಂತವಂತ ಇಮೇ ದೇಹಾಃ ನಿತ್ಯಸ್ಯೋಕ್ತ. ಇಲ್ಲಿ ತಾಹ ಅನ್ನಂಗಿಲ್ಲ, ಚೆನ್ನಾಗಿ ಧ್ವನಿಲೆ ಬರ್ಬೇಕು. ಮೊನ್ನೆ ನಾನು ನಿಮ್ಗೆ ಹೇಳಿದ್ದೆ, ನೆನಪಿರ್ಬೋದು. ಒಂದು ಶ್ಲೋಕ ಹೇಳಿದ್ದೆ ನಾನು. ಯಾರಿಗೆ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ. ಯಾರಾದ್ರೂ ಕೇಳಿಸ್ಕೊಂಡಿದ್ದೀರಾ? ಏನಂತ ಹೇಳಿದೆ? ಅದು 2 ಅಂದ್ರೆ 8 ಅಕ್ಷರ ಇದ್ದಾಗ ಯಥಾ ಬಾಲಸ್ಯ ಸರ್ಪಸ್ಯ ನಿಶ್ವಾಸೋ ಲಘು ಚೇತಸಃ. ಅಂದ್ರೆ ಇಲ್ಲಿ ಏನ್ ಹೇಳ್ಬೇಕು? ಲಘು ಚೇತಸಃ. ಹೇಗೆ ಲಘು ಚೇತಸ ಅಂದ್ರೆ ಕಡಿಮೆ ಚೇತನ ಇರ್ಬೇಕು ಅದ್ರಲ್ಲಿ. ಎಲ್ಲಿ? ಹದ್ರಲ್ಲಿ. ಹೇಗಿರ್ಬೇಕಂದ್ರೆ ಬಾಲಸ್ಯ ಸರ್ಪಸ್ಯ. ಹೇಗೆ ಒಂದು ಸಣ್ಣ ಹಾವು ಅಂದ್ರೆ ಬಾಲ ಹಾವು, ಅದಕ್ಕೆ ಹುಸ್ ಮಾಡ್ಲಿಕ್ಕೆ ಬರಲ್ಲ, ಸ್ವಲ್ಪ ಮಾಡುತ್ತೆ, ಹುಸ್ ಮಾಡುತ್ತೆ. ಹಾಗೆ ನಾವು ಕೂಡ ಅದೇ ತರ ಅದನ್ನ ಉಚ್ಚಾರಣೆ ಮಾಡ್ಬೇಕು ಅಂತ ಹೇಳುತ್ತೆ. ಮುಷ್ಯ ಪ್ರಯೋಕ್ತವ್ಯ ಹಕಾರ ಪರಿವರ್ಜಿತ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ನಿತ್ಯಸ್ಯೋಕ್ತ ಅಷ್ಟೇ ಹೇಳೋದು. ಶರೀರಿಣಃ ಕೊನೆಗೆ ಮಾತ್ರ ನಾವು ಹ ಅಂತ ಹೇಳ್ತೇವೆ. ಯಾಕೆ ಗೊತ್ತಾ? ಅಲ್ಲಿ ಸ್ವಲ್ಪ ನಿಮ್ಗೆ ಉಚ್ಚಾರಣೆ ಬರ್ಲಿ ಅನ್ನೋಕೋಸ್ಕರ. ಬಟ್ ಅದನ್ನು ಕೂಡ ನೀವು ಬಿಟ್ರೆ ತುಂಬಾ ಒಳ್ಳೇದು. ಕೊನೆಗೂ ಕೂಡ ಹೇಳ್ಬಾರ್ದು ಅದನ್ನ. ಉತ್ತರ ಭಾರತದ ಕಡೆಗೆ ಚೆನ್ನಾಗಿ ಹೇಳ್ತಾರೆ ಅದನ್ನ, ಬಟ್ ನಾವೆಲ್ಲ ಇದನ್ನ ಪ್ರೊನೌನ್ಸ್ ಮಾಡ್ತೇವೆ. ಇದು ಗೊತ್ತಿರ್ಲಿ. ನಿತ್ಯಸ್ಯೋಕ್ತ ಹೇಳ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸ್ವಲ್ಪ ಹೇಳ್ತಾ ಇದ್ದೆ. ಯಾರು ಕೇಳ್ತಾ ಇಲ್ವಾ? ಇಷ್ಟೊತ್ತನ ಅದಕ್ಕೆ ಹರೇ ಕೃಷ್ಣ. ಕೇಳಿಸ್ತಾ ಇದೆ ಮಾತಾಜಿ. ಈಗ ಕೇಳಿಸ್ತಾ ಇದೆ. ಈಗ ಕೇಳಿಸ್ತಾ ಇದೆಯಾ? ಅವಾಗ ಕೇಳಿಸ್ಲಿಲ್ವಾ ನಾನು ಹೇಳಿರೋದು? ಇಲ್ಲ, ಸ್ವಲ್ಪ ಹೊತ್ತು ಕೇಳಿಸ್ಲಿಲ್ಲ. ಹೌದಾ? ಎಲ್ರಿಗೂ ಕೇಳಿಸ್ಲಿಲ್ವಾ? ನಾನಿದು ವಿವರಣೆ ಕೊಡ್ತಾ ಇರೋದು ಕೇಳಿಸ್ಲಿಲ್ವಾ? ಅನಾಶಿನೋ ಇದು ನಿತ್ಯ ಸೂಕ್ತ ಹೇಳಿರೋದು, ಶ್ಲೋಕ ಹೇಳಿರೋದು ಕೇಳಿಸ್ತಾ? ಶ್ಲೋಕ ಕೇಳಿಸಿದೆ ಮಾತಾಜಿ, ಭಾವಾರ್ಥ ಕೇಳಿಸಿಲ್ಲ. ಇಲ್ಲ, ಭಾವಾರ್ಥ ಹೇಳ್ತಾ ಇಲ್ಲ, ಅದ್ರ ವಿವರಣೆ ಕೊಡ್ತಾ ಇದೆ. ನಿತ್ಯ ಸೂಕ್ತ ಶರೀರಿಣಃ ಅದು ಕೇಳಿಸ್ತು ಮಾತಾಜಿ. ಅನಾಶಿನೋ ಅಂತ ಕೇಳಿಲ್ಲ. ಅನಾಶಿನೋ ಅಲ್ಲಿ ಅಪ್ರಮೇಯಸ್ಯ. ಇಲ್ಲಿ ನೋಡಿದಾಗ ಮತ್ತೆ ಅವಗ್ರಹ ಬರುತ್ತೆ. ನೋಡಿ ಅಲ್ಲಿ ಹೇಗೆ ಸಂಧಿ ಆಗಿದೆ ಅಂತ. ಓ ಪ್ಲಸ್ ಅ ಬಂದಿದೆ. ಓ ಪ್ಲಸ್ ಅ ಬಂದಾಗ ನೋಡಿ ಒಂದು ಎಸ್ ಕೊಟ್ಟಿದ್ದಾರೆ ಅಲ್ಲಿ. ಆ ಎಸ್ ಸಿಂಬಾಲ್ಗೆ ಅವಗ್ರಹ ಅಂತಾರೆ. ಅನಾಶಿನೋ ಅಪ್ರಮೇಯಸ್ಯ ಅಂತ ಹೇಳ್ಬೇಕು ಇದಕ್ಕೆ, ಅಥವಾ ಕೂಡಿ ಹೇಳಿದ್ರು ಬರುತ್ತೆ. ಅನಾಶಿನೋ ಪ್ರಮೇಯಸ್ಯ. ಆಮೇಲೆ ತಸ್ಮಾತ್ ಯುದ್ಧಸ್ವ ಭಾರತ, ಇದ್ರೊಂದು ಅರ್ಥ. ಅಂತವಂತ ಇಮೇ ದೇಹಾಹ. ಅಂತವಂತ ಅಂತಂದ್ರೆ ಅವಿನಾಶಿಯು ಅಳತೆಗೂ ಸಿಗದೆ ಇರುವಂತಹ ಒಂದು
ನಮ್ಮ ಆತ್ಮದ ಕುರಿತಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಅವಿನಾಶಿಯು ಅಳತೆಗೆ ಸಿಕ್ಕದಿರುವುದು, ನಿತ್ಯವೂ ಆದ ಆತ್ಮ ಐಹಿಕ ದೇಹವು ನಾಶವಾಗಲೇಬೇಕು ಅಂತ ಹೇಳಿ. ಅಂದ್ರೆ ಇಲ್ಲಿ ನಿತ್ಯಸ್ಯೋಕ್ತ ಶರೀರಿಣಃ ಅವಿನಾಶೀನೋ ಪ್ರಮೇಯಸ್ಯ ತಸ್ಮಾದ್ಯುಧ್ಯಸ್ವ ಭಾರತ. ಈ ನಮ್ಮ ಆತ್ಮ ಅನ್ನುವಂಥದ್ದು ಅಳತೆಗೆ ಸಿಗೋದಿಲ್ಲ. ಅಳತೆಗೆ ಸಿಗುವಂಥದ್ದೇನು? ಕೇವಲ ದೇಹ ಮಾತ್ರ. ಅದಕ್ಕಾಗಿ ಯಾವುದು ಅಳತೆಗೆ ಸಿಗುತ್ತೋ ಅದು ನಾಶ ಆಗ್ಲೇಬೇಕು ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು. ಅನಾಶೀನೋ ಪ್ರಮೇಯಸ್ಯ. ಅದರಿಂದ ತಸ್ಮಾದ್ಯುಧ್ಯಸ್ವ ಭಾರತ. ತಸ್ಮಾದ್ ಅಂತಂದ್ರೆ ಅದರಿಂದ, ಭಾರತ ಅಂದ್ರೆ ಭರತ ವಂಶದ ಪುತ್ರನೇ ಆಗಿರುವಂತಹ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಹಾಗಾಗಿ ಯುದ್ಧಸ್ವ ಭಾರತ, ಯುದ್ಧ ಅಂತಂದ್ರೆ ಯುದ್ಧ ಮಾಡು ಅಂತ ಹೇಳ್ತಾ ಇದ್ದಾನೆ. ಹರೇ ಕೃಷ್ಣ. ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ. ಅನಸೂಯ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 18. ಅಂತವಂತ ಅವಾಗ ಹೇಳತ್ತೆ ಕರೆ ನಿಮ್ಗೆ ಕೂಗಿದ್ದೆ ಮಾತಾಜಿ, ಆದ್ಮೇಲೆ ಹೇಳಿ. ಅಂತವಂತ ಹಿ ಮೇ ದೇಹ ನಿತ್ಯಶೋಕ್ತ ಶರೀರಣಃ ಅನಾಸೀನೋ ಪ್ರಮೇಯಸ್ಯ ತಸ್ಮತ್ ಯುದ್ಧಸ್ವ ಭಾರತ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಕಂಟಿನ್ಯೂ ಮಾಡಿ. ಗೀತಾ ಕೊಡಕಲ್ ಮಾತಾಜಿ ಹೇಳಿ, ಅವ್ರದ್ದಾದ್ಮೇಲೆ ಹೇಳಿ ಅಂದಿದ್ನಲ್ಲ. ಗೀತಾ ಕೊಡಕಲ್ ಮಾತಾಜಿ. ಹರೇ ಕೃಷ್ಣ. ನೆಕ್ಸ್ಟ್ ಹೋಗಿ ಮಾತಾಜಿ. ಶ್ಲೋಕ 18. ಅಂತವಂತ ಇಮೇ ದೇಹ ನಿತ್ಯಸ್ಯೋಕ್ತ ಶರೀರಿಣಃ ಅನಾಶಿನೋ ಪ್ರಮೇಯಸ್ಯ ತಸ್ಮಾದ್ಯುಧ್ಯಸ್ವ ಭಾರತ. ಹರೇ ಕೃಷ್ಣ. ನಿಮ್ಗೆಲ್ರಿಗೂ ಕೂಡ ಒಂದ್ ನಿಮಿಷ ಅವರು ಮಾತಾಜಿ ಅವರು ಕೂಗ್ಬೇಕು ಅಂತ ಇಲ್ಲ ನಿಮ್ಗೆ. ಯಾಕಂದ್ರೆ ಅಲ್ಫಾಬೆಟಿಕ್ಲಿ ಹೋದಾಗ ಯಾರ್ದು ನೆಕ್ಸ್ಟ್ ಬರುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ನೀವೇನೆ ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿದ್ರೆ ಅವ್ರು ಮುಗಿದ್ಮೇಲೆ ತುಂಬಾ ಒಳ್ಳೇದು. ಯಾಕಂದ್ರೆ ಕೂಗಿದ್ಮೇಲೆ ಸ್ವಲ್ಪ ಮತ್ತೆ ಸಮಯ ಹೋಗುತ್ತಲ್ಲ. ಹಾಗಾಗಿ ಸ್ವಲ್ಪ ನೀವು ತಿಳ್ಕೊಳ್ತೀರಾ ಅನ್ಕೊಳ್ತೀನಿ. ಎಲ್ರೂ ಸಹಕರಿಸ್ಬೇಕು ಈ ವಿಷಯದಲ್ಲಿ. ನೆಕ್ಸ್ಟ್. ಹರೇ ಕೃಷ್ಣ. ಅಂಕಿತ್ ಪ್ರಭುಜಿ. ಹರೇ ಕೃಷ್ಣ. ಅಂಕಿತ್ ಪ್ರಭುಜಿ ಓದ್ತೀರಾ ಮಾತಾಜಿ? ನಿತ್ಯಸ್ಯೋಕ್ತ ಶರೀರಿಣಃ ಅನಾಶಿನೋ ಪ್ರಮೇಯಸ್ಯ ತಸ್ಮತ್ ಯುಧ್ಯಸ್ವ ಭಾರತ. ಸರಿ ಮಾತಾಜಿ? ಸರಿ. ಹರೇ ಕೃಷ್ಣ. ಅಲ್ಪ ಮಾತಾಜಿ ಓದ್ತೀರಾ? ಅಲ್ಪ ಮಾತಾಜಿ. ಅದಾದ್ಮೇಲೆ 108 ಮಾತಾಜಿ ಅವ್ರ ಹೆಸರೇ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 18. ಅಂತವತ ಈ ಮೇ ದೇಹ ನಿತ್ಯ ಒಂದ್ ನಿಮಿಷ ಮಾತಾಜಿ. ಅಂತವಂತ ಅಲ್ಲಿನೂ ಕೂಡ ವಂತ ಅಂತ ಬರುತ್ತೆ ಅಂತ. ಅಂತವಂತ ಈ ಮೇ ದೇಹ ನಿತ್ಯ ವಿಸರ್ಗ ಇದೆಯಲ್ಲ ಅಲ್ಲಿ. ದೇಹಾಹ. ನೀವ್ ಹೇಳಿ, ನೀವು ಯಾಕಂದ್ರೆ ನೀವು ಬಿಡ್ಬೇಡಿ. ಯಾಕಂದ್ರೆ ಯಾರು ಶ್ಲೋಕ ಈಗ ಬರುತ್ತೋ ಅವರು ದೇಹ ಅಂತ ಹೇಳ್ತಾರೆ, ದೇಹ ಅಂತ. ಬಟ್ ನೀವು ಬಿಡ್ಬೇಡಿ, ಯಾಕಂದ್ರೆ ಯಾರು ಬಿಗಿನರ್ಸ್ ಇರ್ತಾರಲ್ಲ ಅವ್ರು ಪೂರ್ಣ ಹೇಳಲೇಬೇಕು ಉಚ್ಚಾರಣೆ. ದೇಹಾಹ. ಅಂತವಂತ ಈ ಮೇ ದೇಹಾಹ ನಿತ್ಯ ಸೋಕ್ತ ಶರೀರಿಣಃ ಅನಾಸೀನೋ ಪ್ರಮೇಯಸ್ಯ ತಸ್ಮಾದ್ ಯುಧ್ಯಸ್ವ ಭಾರತ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಬಂತು. ಹರೇ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 18. ಅಂತವಂತ ಇಮೇ ದೇಹಾಃ ನಿತ್ಯಸ್ಯೋಕ್ತಾಃ ಶರೀರಿಣಃ. ಒಂದ್ ನಿಮಿಷ ಮಾತಾಜಿ, ಒಂದ್ ನಿಮಿಷ. ಇಲ್ಲಿ ಮಧ್ಯದಲ್ಲಿ ನಾವೀಗಾಗ್ಲೇ ಹೇಳಿದ್ರೆ ಅನುಸ್ತುಭ ಛಂದಸ್ಸಿನಲ್ಲಿದೆ ಯಾವುದು ಭಗವದ್ಗೀತೆ ಅಂತ. ಸೊ ಅದು 8 ಅಕ್ಷರಗಳನ್ನ ಒಳಗೊಂಡಿರುತ್ತೆ. ಇಲ್ಲಿ ನೀವು ಯಾವಾಗ 8 ಅಕ್ಷರಗಳ ಮಧ್ಯೆ ಏನಾದ್ರೂ ವಿಸರ್ಗ ಬಂದ್ರೆ ಆ ವಿಸರ್ಗನ ನಾವು ಉಚ್ಚಾರಣೆ ಮಾಡ್ಬಾರ್ದು. ಹಾಗೆ ಬಾಲಸ್ಯ ಸರ್ಪಸ್ಯ ಅಂತ ಹೇಳಿದೆ ನೋಡಿ ಅವಾಗ. ಸೊ ಒಂದು ಚಿಕ್ಕ ಹಾವು ಹೇಗೆ ಹಿಸ್ ಮಾಡುತ್ತೋ ಅಷ್ಟು ಮಾತ್ರ ಹೇಳ್ಬೇಕು. ನಿತ್ಯಸ್ಯೋಕ್ತ ಶರೀರಿಣಃ.
ಅರ್ಥ ಆಯ್ತಾ? ಆಯ್ತು. ಹ್ಮ್ ಅಂತವಂತ ಇಮೇ ಬೇಡ, ಅಲ್ಲಿಂದ ಸ್ಟಾರ್ಟ್ ಮಾಡಿ. ನಿತ್ಯ ಸೂಕ್ತ ಸ್ಟಾರ್ಟ್ ಮಾಡಿ. ನಿತ್ಯಸ್ಯೋಕ್ತ ಶರೀರಣ ಅನಾಶಿನೋ ಅನಾಶಿನೋ ಪ್ರಮೇಯಸ್ಯ ತಸ್ಮಾತ್ ಯುಧ್ಯಸ್ವ ಭಾರತ. ಸರಿ, ವೆಂಕಟೇಶ್ ನೆಕ್ಸ್ಟ್ ಪ್ರಭುಜಿ, ಹೋಗೋಣ. ಹರೇ ಕೃಷ್ಣ. ಹರೇ ಕೃಷ್ಣ. ನೆಕ್ಸ್ಟ್ ಹೋಗೋಣ, ಮಾತಾಡ್ಸಿ, ವೇಟ್ ಮಾಡಿ. ಆಯ್ತು ಮತ್ತೆ ಸರಿ. ಇನ್ನೆರಡು ಶ್ಲೋಕಗಳಿದೆ. ಶ್ರೀಮದ್ ಭಗವದ್ಗೀತೆ, ಮ್ಯೂಟ್ ಮಾಡ್ಕೊಳ್ಳಿ. ಅಧ್ಯಾಯ 2 ಶ್ಲೋಕ. ಯಂ ಏನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌ ತೌ ನ ವಿಜಾನೀತೋ ನಾಯಂ ಹಂತಿ ನ ಹನ್ಯತೆ. ಹೇಳ್ತೀನಿ. ಯ ಏನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌ ತೌ ನ ವಿಜಾನೀತೋ ನಾಯಂ ಹಂತಿ ನ ಹನ್ಯತೆ. ಇದರ ಒಂದು ಅರ್ಥ ತಿಳ್ಕೊಳ್ಳೋಣ. ಯಂ ಏನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ. ಅಂದ್ರೆ ಯಾರು ಈ ಒಂದು ಜೀವಿಯನ್ನ ಕೊಲ್ತಾನೆ ಅಂತ ಅನ್ಕೊಳ್ತಾನೋ, ಅದು ಕೊಲ್ಲಲ್ಪಡುತ್ತೆ ಅಂತ ಭಾವಿಸ್ತಾನೋ, ಅಲ್ಲಿ ಅವನು ಭಾವಿಸುವವನಿಗೆ ತಿಳುವಳಿಕೆ ಇಲ್ಲ ಅಂತ ಅರ್ಥ. ಅಂದ್ರೆ ನಾನಿವನ್ ಕೊಂದೆ, ನಾನಿವನ್ ಕೊಲ್ತೇನೆ ಅಂತ ಯಾರು ಅನ್ಕೊಳ್ತಾನೋ ಅವನಿಗೆ ತಿಳುವಳಿಕೆ ಇಲ್ಲ ಅಂತ ಅರ್ಥ. ಉಭೌತೌನ ವಿಜಾನೀತೋ ಅಂದ್ರೆ ಅದೇ ಅವನು ಹೇಳ್ತಾ ಇರೋದು, ಅವನಿಗೆ ತಿಳುವಳಿಕೆ ಇಲ್ಲ ಅಂತ ಅರ್ಥ. ವಿಜಾನೀತು ಅಂತಂದ್ರೆ ಅವನಿಗೆ ಗೊತ್ತಿಲ್ಲ. ನಾಯಂ ಹಂತಿನ ಹನ್ಯತೆ. ಹಾಗಾಗಿ ನಾಯಂ ಅಂದ್ರೆ ಈ ಆತ್ಮ ಅನ್ನುವಂಥದ್ದು ಎಂದಿಗೂ ಕೂಡ, ಹಂತಿ ಅಂದ್ರೆ ಕೊಲ್ಲುವುದು, ಕೊಲ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಯಾರಿಂದನೂ ಕೂಡ ಕೊಲ್ಲಲ್ಪಡೋದು ಇಲ್ಲ, ಕೊಲ್ಲಿಕ್ಕೂ ಸಾಧ್ಯ ಇಲ್ಲ, ಕೊಲ್ಲಲ್ಪಡ್ಲಿಕ್ಕೂ ಸಾಧ್ಯ ಇಲ್ಲ ಅಂತ ಒಂದು ಆತ್ಮದ ಲಕ್ಷಣಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ. ವೆಂಕಟೇಶ್ ಪ್ರಭುಜಿ ಹೇಳ್ತೀರಾ? ಹರೇ ಕೃಷ್ಣ. ಯಶೋದಾಮಯ್ಯ ಮಾತಾಜಿ, ಯಶೋದಾಜಿ ಶೆಟ್ಟಿ. ಹಾ ಹೇಳಿ ಮತ್ತೆ ಪ್ರಭುಜಿ. ಯಾ ಏನಂ ವೇತ್ತಿ ಅಂತರಂ ಯಶ್ಚೈನಂ ಮನ್ಯತೆ ಹತಂ ಉಭೌ ತೌ ನ ವಿಜಾನೀತೋ ನಾಯಂ ಹಂತಿ ನ ಹನ್ಯತೆ. ಇಲ್ಲಿ ಒಂದು ಕರೆಕ್ಷನ್ ಮಾಡ್ಕೊಳ್ಳಿ. ವಿಜಾನೀತು, ವಿಜಾನೀತು. ಮಾತಾಜಿ, ವಿಜಾನೀತು ನಾಯಂ ಹಂತಿ ನ ಹನ್ಯತೆ. ಧನ್ಯವಾದ ಮಾತಾಜಿ. ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ. ಭೂಮಿಕಾ ಮಾತಾಜಿ. ಹಾ ಮಾತಾಜಿ. ಶ್ಲೋಕ 19. ಯಾಹೇನಾಂ ವೇತ್ತಿ ಅಂತರಾಂ ಯಶ್ಚೈವ ನಾಂ ಮನ್ಯತೆ ಅತಾಂ ಉಭೌ ತೌ ನ ವಿಜಾನೀತೋ ನಯಾಂ ಹಂತಿ ನ ಹನ್ಯತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನೀವು ಇವಾಗ ಜಾಯ್ನ್ ಆಗಿದ್ದೀರಾ ಭೂಮಿಕಾ ಮಾತಾಜಿ? ಇಲ್ಲ ಮಾತಾಜಿ, ಆಗ್ಲೇ 3-4 ಶ್ಲೋಕ ಆಯ್ತು. ಹೇಳಿದ್ದೀರಾ? ಹಾ, ಇನ್ನೊಮ್ಮೆ ಇಲ್ಲ ಕೇಳ್ಕೊಳ್ಳಿ ನೀವು. ಮಾತಾಜಿ, ನಾನು ಇದೇ ಫಸ್ಟ್ ಶ್ಲೋಕ ಓದ್ತಿರೋದು. ಹೌದಾ? ಸರಿ, ಕೇಳಿಸ್ಕೊಳ್ಳಿ. ಮತ್ತೆ ಮ್ಯೂಟ್ ಅಲ್ಲಿ ಇದ್ದಾಗ ಕೂಡ ನೀವು ಹೇಳ್ತಾ ಇರಿ ಅದನ್ನ. ಹಾ ಮಾತಾಜಿ. ಸರಿ, ಕಂಟಿನ್ಯೂ ಮಾಡಿ. ನೆಕ್ಸ್ಟ್. ಹರೇ ಕೃಷ್ಣ. ಯಶೋದಾ ಜಿ ಶೆಟ್ಟಿ ಮಾತಾಜಿ ಹೇಳ್ತೀರೇನು? ಹೇಳಲ್ಲ ಅನ್ಸತ್ತೆ ಮಾತಾಜಿ. ಕೆಳಗಿಂದ ಹೇಳ, ಮೇಲಿಂದ ಹೇಳಿಲ್ಲ. ಇಲ್ಲ, ಈಗ ಮೇಲೆ ಮುಗ್ದದಲ್ಲ ಮಾತಾಜಿ, ಕೆಳಗಿಂದಾನೆ ಹೋಗಿ. ಈ ಮಂಗಳ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 19. ಏನಂ ವೆಂತಿ ಅಂತಾರಂ ಯಶ್ಚೈನ ಮನ್ಯತೆ ಹತಂ ಉಭೌ ತೌ ನ ವಿಜಾನೀತೋ ನ್ಯಾಯಂ ಹಂತಿ ನ ಹನ್ಯತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ವೆಂಕಟ ಪ್ರಭುಜಿ ಹೇಳಿ. ಹೇಳಿದ್ದಾರೆ, ವೆಂಕಟೇಶ್ ಪ್ರಭುಜಿ ಹೇಳಿದ್ದಾರೆ ಮಾತಾಜಿ. ಸ್ವಯಂ ಪ್ರಭಾ ಮಾತಾಜಿ ಹೇಳಿ. ಉಮಾದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 19. ಏನಂ ವೇತಿ ಅಂತಾರಂ
ಯಶ್ಚೈನಂ ಮನ್ಯತೆ ಅತಂ ಉಪತೋ ನ ವಿಜಾನೀತೋ ನ್ಯಾಯಂ ಅಂತಿ ನ ಅನ್ಯತೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ನೆಕ್ಸ್ಟ್ ಶ್ಲೋಕಿಗೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 2 ಶ್ಲೋಕ. ಇದು ರಾಗ ಬೇರೆ ಬರುತ್ತೆ ನೋಡಿ, ನೀನು ಹೇಳಿದ್ದೆ ಹಾಗೆ. ನ ಜಾಯತೆ ಮ್ರಿಯತೆ ವಾ ಕದಾಚಿತ್. ಮ್ಯೂಟ್ ಮಾಡ್ಕೊಳ್ಳಿ. ನ ಜಾಯತ್ ಓದ್ಬೇಕಾ ಮಾತಾಜಿ ನಿಮ್ಮ ಹಾಗೆ? ಬೇಡ ಬೇಡ, 1 ನಿಮಿಷ ಮ್ಯೂಟ್ ಮಾಡ್ಕೊಳ್ಳಿ ಎಲ್ರು. ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯಃ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ. ಲಾಗ್ ಹೇಳ್ತೇನೆ ನೋಡಿ. ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯಃ ಅಜೋ ನಿತ್ಯಃ ನಿತ್ಯಃ ಸ್ವಲ್ಪ ನಿತ್ಯ ಅಜೋ ನಿತ್ಯ ಶಾಶ್ವತೋಯಂ. ಶಾಶ್ವತೋಯಂ ಇಲ್ಲಿನೂ ಕೂಡ ನೋಡಿ O+ಅ ಇದೆ. ಇಲ್ಲಿನೂ ಕೂಡ ಪೂರ್ವ ರೂಪ ಸಂಧಿ ಆಗಿದೆ, ಅವಗ್ರಹ ಬಂದಿದೆ ಎಸ್ ಅಂತ. ಅಲ್ಲಿ ನೀವು ಬಿಡಿಸಿನೂ ಹೇಳ್ಬೋದು, ಕೂಡಿನೂ ಹೇಳ್ಬೋದು. ಬಿಡಿಸಿ ಹೇಳೋದಾದ್ರೆ ಹೇಗೆ ಹೇಳ್ತೀರಾ? ಶಾಶ್ವತಃ ಅಯಂ ಅಂತ ಹೇಳ್ಬೇಕು. ಕೂಡಿ ಹೇಳೋದಾದ್ರೆ ಶಾಶ್ವತೋಯಂ. ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ. ಇದ್ರ ಒಂದು ಅನುವಾದ ನೋಡೋದಾದ್ರೆ ಇಲ್ಲಿನೂ ಕೂಡ ಹಿಂದಿನ ಶ್ಲೋಕದಿಂದ ಇಲ್ಲಿ ಮತ್ತೆ ಕಂಟಿನ್ಯೂ ಮಾಡಿದ್ದಾರೆ. ಇದರ ಒಂದು ಆತ್ಮದ ಲಕ್ಷಣಗಳನ್ನ ಹೇಳ್ತಾ ಇದ್ದಾರೆ. ನ ಜಾಯತೆ ಮ್ರಿಯತೆ. ನ ಜಾಯತೆ ಅಂದ್ರೆ ಆತ್ಮ ಅನ್ನುವಂಥದ್ದು ಹುಟ್ಟೋದಿಲ್ಲ. ಮ್ರಿಯತೆ ಅಂದ್ರೆ ಆತ್ಮ ಅನ್ನೋದು ಸಾಯೋದಿಲ್ಲ, ಎಂದಿಗೂ ಸಾಯೋದಿಲ್ಲ ಅಂತ ಅದ. ಕದಾಚಿತ್ ಅಂದ್ರೆ ಎಂದು ಸಾಯೋದಿಲ್ಲ. ಆಮೇಲೆ ನಾಯಂ ಭೂತ್ವ ಭವಿತಾವನ ಭೂಯಃ ಅಂತ ಹೇಳಿ, ಅಂದ್ರೆ ಸಾವು ಎನ್ನೋದಿಲ್ಲ ಮತ್ತು ಅದು ಎಂದು ಹಿಂದೆ ಹುಟ್ಟಿಲ್ಲ. ನಾಯಂ ಭೂತ್ವ, ಭೂತ್ವ ಅಂತಂದ್ರೆ ಅಸ್ತಿತ್ವಕ್ಕೆ ಬಂದಿರುವಂತದ್ದು. ಹಿಂದಿಂದ ಎಂದು ಹುಟ್ಟು ಅನ್ನೋದು ಅದಕ್ಕಿಲ್ಲ, ಮತ್ತೆ ಮುಂದೆ ಹುಟ್ಟಿ ಬರುತ್ತೆ ಅಂತ ಇಲ್ಲ. ಅಂದ್ರೆ ಇದ್ರ ಅರ್ಥ ಏನು? ಹುಟ್ಟಿನೂ ಇರ್ಲಿಲ್ಲ, ಹುಟ್ಟಿ ಬರೋದೂ ಇಲ್ಲ. ಅಂದ್ರೆ ಇದು ಶಾಶ್ವತವಾಗಿರುವಂತದ್ದು, ಸನಾತನವಾಗಿರುವಂತದ್ದು ಅಂತ. ಮತ್ತೆ ಮುಂದೆ ಹುಟ್ಟುವುದೂ ಇಲ್ಲ ಅಂತ ಹೇಳಿ. ಅಜೋನಿತ್ಯ ಅಂತ ಹೇಳಿ. ಅಜೋನಿತ್ಯ ಅಂತಂದ್ರೆ ಅಜಹ ನಿತ್ಯ ಅಂತ ಕರೀತಾರೆ. ಅಂದ್ರೆ ಇದಕ್ಕೆ ಜನ್ಮ ಇಲ್ಲ ಅಂತ. ಯಶೋಧ ಮಾತಾಜಿ, ನಾನು 3 ಸಲ ಆಯ್ತು ನಿಮ್ಗೆ ಮ್ಯೂಟ್ ಮಾಡ್ತಾ ಇದ್ದೇನೆ. ಹೇಳ್ತೇನೆ ಮಾತಾಜಿ. ಬೇಡ ಬೇಡ ಹೇಳ್ಬೇಡಿ, ಮ್ಯೂಟ್ ಮಾಡ್ಕೊಳ್ಳಿ, ನಾನಿನ್ನ ಮುಗಿಸಿಲ್ಲ. ಇದು ಅಜೋನಿತ್ಯ ಅಂದ್ರೆ ಇದು ಜನ್ಮರಹಿತವಾದದ್ದು ಅಂತ. ಮತ್ತೆ ಶಾಶ್ವತೋಯಂ, ಶಾಶ್ವತಃ ಅಯಂ ಅಂತ ಅಂದ್ರೆ ನಿತ್ಯವಾದದ್ದು, ಸನಾತನವಾದದ್ದು ಅಂತ. ಪುರಾಣೋ ಅಂತ ಹೇಳ್ತಾ ಇದ್ದಾರೆ. ಪುರಾಣ ಅಂದ್ರೆ ಪುರಾತನವಾದದ್ದು, ಯಾವಾಗ ಇದೆಯೋ ಗೊತ್ತಿಲ್ಲ, ಪುರಾತನವಾದದ್ದು, ಅವಾಗಿಂದ ಇದೆ. ಆಮೇಲೆ ನ ಹನ್ಯತೆ ಹನ್ಯಮಾನೇ ಶರೀರೆ. ನ ಹನ್ಯತೆ ಅಂದ್ರೆ ಏನು? ಕೊಲ್ಲಲ್ಪಡೋದಿಲ್ಲ ಅಂತ. ಆಮೇಲೆ ಶರೀರೆ, ದೇಹವನ್ನ ಕೊಂದಾಗ ಅದು ಸಾಯೋದಿಲ್ಲ. ಆತ್ಮ ಸಾಯೋದಿಲ್ಲ, ಆದ್ರೆ ದೇಹವನ್ನ ಕೊಂದಾಗೂ ಕೂಡ ಆತ್ಮ ಸಾಯೋದಿಲ್ಲ, ಅದು ಶಾಶ್ವತವಾಗಿರೋದು ಅಂತ. ಈ ಒಂದು ಆತ್ಮದ ಗುಣಲಕ್ಷಣಗಳನ್ನ ಈ 19, 20ನೇ ಶ್ಲೋಕದಲ್ಲಿ ಹೇಳ್ತಾರೆ. ಕಂಟಿನ್ಯೂ ಮಾಡಿ ಮಾತಾಜಿ. ಹೇಳಿ, ಯಾರು ಹೇಳ್ತಾ ಇದ್ರಿ? ಇವರು ಮಾತಾಜಿ ಯಾರು? ಯಶೋಧ ಮಾತಾಜಿ ಹೇಳಿ. ಹೇಳ್ತೇನೆ ಮಾತಾಜಿ. ಶ್ಲೋಕ 20. ನಾ ಜಾಯತೆ ಮ್ರಿಯತೆ ವಾ ಕದಾಚಿತ್ ನ್ಯಾಯಂ ಭೂತ್ವ ಭವಿತಾ ವಾ ನ ಭೂಯಃ ಅಜೋ ನಿತ್ಯಃ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ. ಹರೇ ಕೃಷ್ಣ ಮಾತಾಜಿ, ಸರಿ ಆಯ್ತಾ? ಹರೇ ಕೃಷ್ಣ. ಅಲ್ಲಿ ನೀವು ಅಜೋ ನಿತ್ಯ ಅಂತ ಹೇಳ್ಬೇಡಿ, ನಿತ್ಯ ಸ್ವಲ್ಪ ಹ ಬರ್ಬೇಕಷ್ಟೇ, ಉಳಿದಿದ್ ಸರಿ ಇದೆ. ನೆಕ್ಸ್ಟ್ ಯಾರಿದ್ದಾರೆ? ಸ್ವಯಂ ಪ್ರಭಾ ಹೇಳಿದಿರಾ? ಉಮಾದೇವಿ ಮಾತಾಜಿ ಹೇಳಿದ್ರ? ಹೇಳಿದ್ದಾರೆ. ಸ್ವಯಂ ಪ್ರಭಾ, ಸೌಮ್ಯ ಪ್ರಭಾ ಮಾತಾಜಿ, ಶ್ವೇತಾ ಮಾತಾಜಿ, ಶೋಭಾ ಭಟ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ.
न जायते म्रियते वा कदाचित् नायं भूत्वा भविता वा न भूयः अजो नित्यशाश्वतोऽयं पुराणो न हन्यते हन्यमाने शरीरे। हरे कृष्ण माताजी। हरे कृष्ण माताजी। न जायते म्रियते वा कदाचित् नायं भूत्वा भविता वा न भूयः अजो नित्य शाश्वतोऽयं पुराणो न हन्यते हन्यमाने शरीरे। ಧನ್ಯವಾದಗಳು ಮಾತಾ. ಹರೇ ಕೃಷ್ಣ. ಶಾಂತರೂಪಿಣಿ ಮಾತಾಜಿ. ಶಕುಂತಲಾ ಮಾತಾಜಿ ಹರೇ ಕೃಷ್ಣ. ಹೇಳ್ತೀರಾ ಮಾತಾಜಿ? ಹರೇ ಕೃಷ್ಣ. ಇಲ್ಲ, ಅವ್ರಿಗೆ ಸ್ವಲ್ಪ ಅವರು ಮೊಮ್ಮಗ ಇದ್ದಾನಲ್ಲ ಮಾತಾಜಿ, ಸೊ ಹಾಗೆ ಅಲ್ಲಿ ಇರ್ತಾರೆ ಅವರು. ರತ್ನ ಮಾತಾಜಿ ರತ್ನ ಮಾತಾಜಿ. ರತ್ನ ಮಾತಾಜಿ ಅವ್ರಿಗೆ ಆದ್ಮೇಲೆ ರತ್ನಮ್ಮ ಮಾತಾಜಿ. ಅಟೆಂಡೆನ್ಸ್ ಯಾರು ಹಾಕಿಲ್ವೋ? ಎಲ್ರು ಅಟೆಂಡೆನ್ಸ್ ಹಾಕಿ. ಶ್ಲೋಕ 20. ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತವಾನ್ ವಾನಃ ಭೂಯಃ ಅಜೋ ನಿತ್ಯಃ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೆ ಶರೀರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ರತ್ನ ಮಾತಾಜಿ ಹೇಳ್ತೀರಾ? ಪುಷ್ಪಲತಾ ಮಾತಾಜಿ. ಪುಷ್ಪಲತಾ ಮಾತಾಜಿ ಹರೇ ಕೃಷ್ಣ. हरे कृष्ण माताजी। न जायते म्रियते वा कदाचित् नायं भूत्वा भविता वा न भूयः अजो नित्य शाश्वतोऽयं पुराणो न हन्यते हन्यमाने शरीरे। हरे कृष्ण माताजी। ಪ್ರಿಯಾಂಕಾ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಿಯಾಂಕಾ ಮಾತಾಜಿ. हरे कृष्ण माताजी। न जायते म्रियते वा कदाचित् नायं भूत्वा भविता वा न भूयः अजो नित्य शाश्वतोऽयं पुराणो न अन्यते अन्यमाने शरीरे। हरे कृष्ण माताजी। ಹರೇ ಕೃಷ್ಣ. ಪುಷ್ಪಲತಾ ಮಾತಾಜಿ. ರತ್ನಮ್ಮ ಮಾತಾಜಿ ಹೇಳಿದ್ರ? ಹೇಳಿದೆ ಮಾತಾಜಿ. ನಾನು ಹೇಳ ಮಾತಾಜಿ? ಪಾರ್ವತಮ್ಮ ಒಬ್ರದಾದ್ಮೇಲೆ ಒಬ್ರು ಹೇಳಿ ಮಾತಾಜಿ. ನಾ ಜಾಯತೆ ಮ್ರಿಯತೆ ವಾ ಕದಾಚಿತ್. ಮ್ರಿಯತೆ ಅಂತ ಹೇಳಿ. ಮ್ರಿಯತೆ ಅಂತ ಅಲ್ಲ, ಮ್ರಿಯತೆ. ಮೀ ಮುಂದೆ ದಿರ್ಗಿಲ್ಲ ಅಲ್ಲಿ. ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಅನ್ಯಮಾನೆ ಶರೀರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ಆಯ್ತಾ? ಮತ್ತೆ ಶ್ಲೋಕ ಹೇಳ್ಬೇಕಾ? ಇಲ್ಲ, ಸಾಕು ಇಷ್ಟು ಇವತ್ತಿಗೆ. ನಾಳೆಗೆ 21ನೇ ಶ್ಲೋಕದಿಂದ ಮಾಡೋಣ. ನೀವೊಂದ್ಸಲಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ನಿಮಗೆ. ನೀವೊಂದ್ಸಲಿ ಹೇಳಿ ಮಾತಾಜಿ. ಕೇಳಿಸ್ತಾ ಇಲ್ವಾ? ಕೇಳಿಸ್ಲಿಲ್ಲ ಮಾತಾಜಿ. ಹೇಳ್ತೀನಿ ಮಾತಾಜಿ. ಶ್ಲೋಕ 20. ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯಂ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೆ ನ ಶರೀರೆ. ಹರೇ ಕೃಷ್ಣ ಮಾತಾಜಿ. ಅಲ್ಲಿ ನಿತ್ಯಂ ಇಲ್ಲ, ಒಂದು 3ನೇ ಲೈನ್ ಮಾತಾಡಿ ನಿತ್ಯ ಅನ್ಬೇಕು. ಆಮೇಲೆ ಮಾನೆ, ಆಮೇಲೆ ಅನಹನ್ಯತೆ ಹನ್ಯ ಮಾನೇ ಶರೀರೆ. ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೆ ಶರೀರೆ. ಹರೇ ಕೃಷ್ಣ. ಶರೀರೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ ಕೂಡ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ
वैष्णवेभ्यो नमो नमः। अनंत कोटि वैष्णव वृंद की जय। श्रील प्रभुपाद की जय। श्रील गुरु